ಸ್ವಾಗತವನ್ನು ಬಯಸುತ್ತಿದ್ದೇವೆ. ಶ್ರೀಜೀವನಲ್ಲಿ ಇನ್ನು ಬೆಳಿಗ್ಗೆ
ವೀರಮೂರ್ತಿ ರಾಮಪ್ರಸಾದ್ ಇವರ ನೇತೃತ್ವದಲ್ಲಿ ಗಣಪತಿ ಹವನ ಮತ್ತು ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ನಡೆಯುತ್ತಾ ಇದೆ. ಇದೀಗ ಮಂದಿರದ ಮುಂಭಾಗದಲ್ಲಿ ಹಾಕಿರುವಂತಹ ರಂಗಮಂಟಪದಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಪರಮ ಪೂಜನೀಯರಾದಂಥ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಒಡಿಯೂರು ಕ್ಷೇತ್ರ ಇಲ್ಲಿಯ ಪೂಜ್ಯ ಗುರುಗಳು ಕ್ಷೇತ್ರಕ್ಕೆ ಆಗಮಿಸಲಿಕ್ಕಿದ್ದಾರೆ. ಅವರಿಗೆ ಪೂರ್ಣ ಕುಂಭವಾದಂಥ ಸ್ವಾಗತವನ್ನು ನಾವು ಬಯಸುತ್ತಿದ್ದೇವೆ. ಕೆಲವೇ ಸಮಯದಲ್ಲಿ ಈ ವೇದಿಕೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದ್ದು, ಇದೀಗ ನಮ್ಮ ಈ ಪುಣ್ಯ ಚೇವಾರಿನ ಪಟ್ಲ ಶ್ರೀ ಅಯ್ಯಪ್ಪ ಭಜನಾ ಮಂದಿರದ ಪುಣ್ಯ ಮಣ್ಣಿಗೆ ಪರಮ ಪೂಜ್ಯರಾದಂಥ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ದಕ್ಷಿಣ ಗಾಣಗಾಪುರ ಶ್ರೀ ಕ್ಷೇತ್ರ ಒಡಿಯೂರು ಇಲ್ಲಿಗೆ ಪಾದಾರ್ಪಣೆ ಮಾಡುತ್ತಿದ್ದಾರೆ. ಅವರಿಗೆ ಪೂರ್ಣ ಕುಂಭವಾದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಭಗವತ್ ಭಕ್ತರು ಎದ್ದು ನಿಂತು ಶ್ರೀ ಸ್ವಾಮೀಜಿಯವರಿಗೆ ಪೂರ್ಣ ಕುಂಭವಾದಂತಹ ಸ್ವಾಗತವನ್ನು ಅರ್ಪಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಭವ್ಯವಾದಂಥ ಪುಣ್ಯವಾದ ಸುಂದರವಾದಂಥ ಅಯ್ಯಪ್ಪ ಭಜನಾ ಮಂದಿರಕ್ಕೆ ಇದೀಗ ಪರಮ ಪೂಜ್ಯರಾದಂಥ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಶ್ರೀ ಕ್ಷೇತ್ರ ಒಡಿಯೂರು ಇಲ್ಲಿನ ಸ್ವಾಮೀಜಿಯವರು ಪಾದಾರ್ಪಣೆ ಮಾಡುತ್ತಿದ್ದಾರೆ. ಸೇರಿದಂಥ ಭಗವತ್ ಭಕ್ತರು ಎದ್ದು ನಿಂತು ಅವರಿಗೆ ಪೂರ್ಣ ಕುಂಭವಾದಂಥ ಸ್ವಾಗತವನ್ನು ಬಯಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಮುಂದೆ ವೇದಿಕೆಯಲ್ಲಿ ಕೆಲವೇ ಸಮಯದಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಸೇರಿದಂಥ ಭಗವತ್ ಭಕ್ತರು ಆಸುಪಾಸಿನಲ್ಲಿದ್ದಂಥ ಭಗವತ್ ಭಕ್ತರು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಕೋಡಿಯೂರು ಗುರುದೇವ ದತ್ತ ಸಂಸ್ಥಾನ ದತ್ತಾಂಜನೇಯ ಕ್ಷೇತ್ರ ದಕ್ಷಿಣ ಗಾಣಾಗಪುರ ಒಡಿಯೂರು ಪೂಜೆಗೆ ಪಾದಾರ್ಪಣೆ ಮಾಡುತ್ತದೆ. ನನ್ನ ಕೆಲವೇ ನಿಮಿಷಗಳು ಈ ರಂಗವೇದಿಕೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆದುಕೊಂಡು ಸೇರಿನಂಚಿನ ಮಾತ ಭಗವತ್ ಭಕ್ತರಲ್ಲ ವೇದಿಕೆದ ಮುಂಭಾಗದ ಬರ್ತದೆ ಆಸೀನ್ ರಾವಡ್ ಬಂಡದು ಕೇನೊಂದುಲ್ಲ ಕೆಲವೇ ನಿಮಿಷಗಳು ಧಾರ್ಮಿಕ ಸಭಾ ಕಾರ್ಯಕ್ರಮ ಪ್ರಾರಂಭ ಮಾಡ್ತಿರುಲ್ಲ. ಸ್ವಾಗತ ಮಾಡಿ ಮತ್ತೆ ಅಲ್ಲ ಬಟ್ರಿ ಅವರಿಗೆ ಎಂಸಿ frame don't do like ನನ್ನ ಕೆಲವೇ ನಿಮಿಷಗಳು ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆದುಕೊಂಡು ಅತಿಥಿ ಅಭ್ಯಾಗತರೆ ವೇದಿಕೆಗೆ ಇತ್ತನೆ ಬರೆದುಕೊಳ್ಳದಿರಿ ಸೇವಾ ಸಮಿತಿಯ ಅಧ್ಯಕ್ಷರೇ ಅತಿಥಿಗಳನ್ನೇ ಲೆತೊಂದು ಬಣ್ಣದ ಕೇನೊಂದಿಲ್ಲ. ಸೇರಿದಂತಹ ಎಲ್ಲ ಭಕ್ತಾಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಮ್ಮ ಭಜನಾ ಮಂದಿರ ಸಮಿತಿ ಪರವಾಗಿ ಹಾಗೂ ದೀಪೋತ್ಸವ ಸಮಿತಿ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಹಾಗೂ ನನ್ನ ವಂದನೆಗಳನ್ನು ಕೂಡ ಸಲ್ಲಿಸುತ್ತಾ ಇದೀಗ ನಮ್ಮ 26ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ದೀಪೋತ್ಸವದ ಪ್ರಯುಕ್ತ ಇದೀಗ ಇಲ್ಲಿ ಈ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಅತಿಥಿ ಅಭ್ಯಾಗತರನ್ನ ಸ್ವಾಗತಿಸಲಿಕ್ಕಿದ್ದಾರೆ. ನಮ್ಮ ಭಜನಾ ಮಂದಿರ ಸಮಿತಿಯ ಉಪಾಧ್ಯಕ್ಷರಾದಂತಹ ಶ್ರೀ ರವಿಚಂದ್ರ ಚಾವಡಿಕಟ್ಟೆಯವರು
ಇದೀಗ ನಿಮ್ಮ ಮುಂದೆ ಅತಿಥಿ ಅಭ್ಯಾಗತರನ್ನ ಸ್ವಾಗತ ಮಾಡಲಿಕ್ಕಿದ್ದಾರೆ. ಅವರನ್ನು ಸ್ವಾಗತಿಸಬೇಕಾಗಿ ಶ್ರೀ ರವಿಚಂದ್ರ ಚಾವಡಿಗಟ್ಟಿ ಅವರಲ್ಲಿ ನಾನು ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಸಾಮಾನು ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣಮಯ್ಯಪ್ಪ ಪಟ್ಲ ಅಯ್ಯಪ್ಪ ಭಜನಾ ಮಂದಿರದ 25ನೇ ಹುಟ್ಟುಹಬ್ಬ ಅಂಚನೆ ಅಯ್ಯಪ್ಪ ದೀಪೋತ್ಸವದ ಈ ಪುಣ್ಯ ದಿನಟು ಈ ಮನ್ನಗೆ ಆಗಮಿಸಿನ ಮಾಂತ ಭಗವದ್ಭಕ್ತರನ್ನ ಸ್ವಾಗತ ಮಾಡ್ತಂದುಲ್ಲ. ಇತ್ತೆ ನಮ್ಮನ್ನೆಲ್ಲ ಕಾರ್ಯಕ್ರಮ ಒಂಜಿ ಎಲ್ಲಿಯ ಒಂಜಿ ಧಾರ್ಮಿಕ ಕಾರ್ಯಕ್ರಮ ನಡೆಪರುಂಡು. ವೇದಿಕೆದ ಮುಂಭಾಗದ ಬತ್ತದ ಆಸೀನರಾವಡು ಮಾಂತಿರಲ್ಲ ನಮ್ಮ ಇನಿತ ಕಾರ್ಯಕ್ರಮಗೂ ಪರಮ ಪೂಜ್ಯ ಒಡಿಯೂರು ಸಂಸ್ಥಾನದ ಗುರೂಜಿ ನಂಚಿನ ಶ್ರೀ ಶ್ರೀ ಗುರುದೇವನಂದ ಪರಮ ಪೂಜ್ಯರು ఇంకా కేన్నగ ಕ್ಷೇತ್ರಗೂ ಕಾರ್ಯಕ್ರಮಗೂ ಸಂತೋಷಡು ಬರ್ಪ ಬಂಡದು ಉತ್ತೊಂದು ಸರಿಯಾಯಿನ ಸಮಯಗೂ ಬತ್ತದೆ ಪಾದಾರ್ಪಣೆ ಮಾಡ್ತಿದ್ದೀರಿ. ಈ ಮನ್ನಣೆ ಬೆಳಗಾದಿರಿ. ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವನಂದ ಪರಮ ಪೂಜ್ಯರನ ಪಾದಾರವಿಂದಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಣೆ ಮಾಡ್ತಂದು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಯಿನಂಚಿನ ಸ್ವಾಗತನೆ ಬಯಸುತ್ತೇನೆ. ಶ್ರೀ ಶ್ರೀ ಒಡೆಯರ್ ಸ್ವಾಮೀಜಿಯವರಿಗೆ ನಮ್ಮ ಸೇವಾ ದೀಪೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಉಪೇಂದ್ರಾಚಾರ್ಯವರು ಫಲ ಪುಷ್ಪಗಳನ್ನಿಟ್ಟು ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಉಪೇಂದ್ರಾಚಾರ್ಯವರೀಗ ಶ್ರೀ ಶ್ರೀ ಒಡೆಯರ್ ಸ್ವಾಮೀಜಿಯವರಿಗೆ ಫಲ ಪುಷ್ಪಗಳನ್ನಿಟ್ಟು ಗೌರವಿಸ್ತಾ ಇದ್ದಾರೆ. ಧನ್ಯವಾದಗಳು. ಪರಮ ಪೂಜ್ಯ ನಂಚರಿಗೆ ಅಂಚನೆ ಅರ್ಪಣೆ ಮಂತ್ರಂಚಿನ ಶ್ರೀ ಉಪೇಂದ್ರಾಚಾರ್ಯ ಮೇರೆಗೆ ದುಂಬುಗು ಸಭಾ ಕಾರ್ಯಕ್ರಮ ಪೋವೊಂದುಂಡು. ನಮ್ಮ ಕಾರ್ಯಕ್ರಮಗೂ ಧಾರ್ಮಿಕ ಭಾಷಣ ಮಾಡ್ಪಡ ಪಂಡದೆ ಹಿರಿಯರ ರಂಚಿನ ಅಧ್ಯಾಪಕರು ಶ್ರೀಯುತ ಚಿರಪರಿಚಿತರ ರಂಚಿನ ದೇಲಂಪಾಡಿ ದೇವಸ್ಥಾನದ ಓರ್ವ ಜವಾಬ್ದಾರಿಯುತ ವ್ಯಕ್ತಿಯ ನಂಚಿನ ಶ್ರೀಯುತ ಶಂಕರೈ ಮಾಸ್ಟರ್ ಕೇನ್ನಗ ಆರ್ಲ ಕ್ಷೇತ್ರಗೂ ಬರ್ಪ ಬಣ್ಣದ ಸಂತೋಷಡು ಒತ್ತದು
ಈ ಕಾರ್ಯಕ್ರಮದ ದುಂಬೆ ಬತ್ತದೆ ಮೂಳು ಈ ಕಾರ್ಯಕ್ರಮದ ಭಾಗವಹಿಸಿದರೆ ಇತ್ತೆ ನಮ್ಮ ವೇದಿಕೆ ಆಸೀನರಾದರೆ ಆರೋಗ್ಯ ಈ ಕಾರ್ಯಕ್ರಮದ ಪರವಾದಿ ಪ್ರೀತಿಯಿಂದ ಸ್ವಾಗತ ಅಂಚನೆ ಮೋಕೆಡು ಎದುಕೊಂಡಿಲ್ಲ. ಶ್ರೀ ಶಂಕರ್ ಮಾಸ್ಟರ್ ಇವರು ದೇವಸ್ವಂ ಬೋರ್ಡಿನ ಮಾಜಿ ಸದಸ್ಯರು. ಇವರಿಗೆ ನಮ್ಮ ದೀಪೋತ್ಸವ ಸಮಿತಿಯ ಸದಸ್ಯರಾದಂತಹ ಶ್ರೀ ಮನೋಜ್ ಕುಮಾರ್ ಇವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಮನೋಜ್ ಕುಮಾರ್ ಅವರು ಇದೀಗ ಶಾಲು ಹೊದಿಸಿ ಗೌರವಿಸ್ತಾ ಇದ್ದಾರೆ. ಧನ್ಯವಾದಗಳು ಶ್ರೀ ಮನೋಜ್ ಕುಮಾರ್ ಮೇರೆಗೆ. ದುಂಬಗು ಈ ಕಾರ್ಯಕ್ರಮದ ಭಾಗವಹಿಸಿರೆ ನಮ್ಮ ಹಿರಿಯರ ಹೆಂಚಿನ ಮಾಜಿ ಪಂಚಾಯತ್ ಅಧ್ಯಕ್ಷರೇ, ಪ್ರಸ್ತುತ ಇತ್ತದ ಉದಯವಾಣಿ ಪತ್ರಿಕೆದ ವರದಿಗಾರರ ಹೆಂಚಿನ ಹಿರಿಯರ ಹೆಂಚಿನ ಶ್ರೀಯುತ ಅಚ್ಯುತ ಚೇವಾರ್ರ ಕೇಣ್ಣಗ ಆರ್ಲ ಸಂತೋಷಡು ಒತ್ತದೆ ಇತ್ತೆ ಈ ವೇದಿಕೆಗೆ ಆಸೀನರಾತ್ರಿ ಶ್ರೀಯುತ ಅಚ್ಯುತ ಚೇವಾರಂಬೆರೆಗೆ ಈ ಕಾರ್ಯಕ್ರಮದ ಪರವಾದ ಪ್ರೀತಿಪೂರ್ವಕವಾದ ಅಂಚಿನ ಸ್ವಾಗತ ಅಂಚನೆ ಮೋಕಿಡು ನಮ್ಮ ಎದುಕೊಂಡಿಲ್ಲ. ಶ್ರೀ ಅಚ್ಯುತ ಚೇವಾರ್ ಇವರಿಗೆ ಶ್ರೀ ಅರುಣಚಂದ್ರ ನಮ್ಮ ಸೇವಾ ಸಮಿತಿಯ ಸದಸ್ಯರಂತ ಶ್ರೀ ಅರುಣಚಂದ್ರ ಅವರು ಶಾಲ್ ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದ ಶ್ರೀಯುತ ಅರುಣಚಂದ್ರ ಮೇರೆಗೆ. ಕಾರ್ಯಕ್ರಮ ದುಂಬಗ ಪೋಗುಂಡು ಅಂಚನೆ ಈ ಕಾರ್ಯಕ್ರಮದ ಪೂರ್ವ ಚೌಕಟ್ಟು ಮಾಂತದ ಪುಣಗ ಕಾರ್ಯಕ್ರಮದ ಬಗ್ಗೆ ಆಲೋಚನಾ ಸಭೆ ನಡೆಯುತ್ತಾ ಈ ಆಲೋಚನಾ ಸಭೆ ಗೌರವ ಸಲಹೆಗಾರಾದ ಸೂಚನೆ ಮಾಂತನಂಚಿನ ಅಂಚನೆ ನಮ್ಮ ಚಿರಪರಿಚಿತರೆ ಕೊಡುಗೈ ದಾನಿಯಾಯಿನಂಚಿನ ಶ್ರೀಯುತ ಹರೀಶ್ ಭಟ್ಟಾರಿ ಮೇಡ ಈ ಕಾರ್ಯಕ್ರಮದ ಬಗ್ಗೆ ಕೇಳೋಣಗ ಸಂತೋಷಡು ಒತ್ತುದು ಆರ್ಥಿಕ ಸಹಾಯನ ಸಂಪೂರ್ಣವಾದ ಅರ್ನಾಥ್ ಸಹಾಯ ಧನ ಕೊರ್ನಂಚಿನ ಓರ್ವ ಕೊಡುಗೈ ದಾನಿಯಾದ ಪುಂಡು ಶ್ರೀಯುತ ಹರೀಶ್ ಭಟ್ಟಾರಿ ಸಮಾಜದ ಅರ್ಪಣೆ ಮಾಂತನಂಚಿನ ಶ್ರೀಯುತ ಹರೀಶ್ ಭಟ್ಟಾರಿ ಮೇರೆಗೆ ಪ್ರೀತಿ ತಿಂಜಿನಂಚಿನ ಸ್ವಾಗತನ ಬಯಸಂದು ಕಾರ್ಯಕ್ರಮದ ಪರವಾದ ಮೋಕೆಡು ಎಂಗ್ಲೋ ಎದುಕೊಂಡಿಲ್ಲ. ಶ್ರೀ ಹರೀಶ್ ಭಟ್ಟಾರಿ ಇವರಿಗೆ ನಿಮ್ಮ ದೀಪೋತ್ಸವ ಸಮಿತಿಯ ಸದಸ್ಯರಂತ ಶ್ರೀ ಕೃಷ್ಣನಾಥ್ ಇವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀಯುತ ಕೃಷ್ಣನಾಥ್ ಅವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದ ಕೃಷ್ಣಣ್ಣ. ದುಂಬಗು ಈ ಕಾರ್ಯಕ್ರಮದ ಬಗ್ಗೆ ಊರದ ಹಿರಿಯ ವ್ಯಕ್ತಿಗಳ ಆಮಂತ್ರಣ ಪತ್ರಿಕೆ ಪುದರಪಾರ್ದ ಅನಿವಾರ್ಯ ಕಾರಣ ಆಗ್ಲಿಗೆ ಇದಕ್ಕೆ ಬಾರಿ ಆತಿಜಿ ಶ್ರೀಯುತ ವಸಂತ ಪೈಡ ಕೇನೊಣ್ಣಗ ಆರ್ಲ ಸಂತೋಷದ ಒತ್ತೊಂದು ಬರ್ಪೆ ಪಣದು ಇತ್ತರೆ ಅಂಡ ದನ ಒಂಜಿ ಕಾರಣಿ ಬರೀ ಆಪಜಿಂದು ಪಂತರೆ ಅರೆಗಿಲ ಈ ಕಾರ್ಯಕ್ರಮದ ಪರವಾದ ಸ್ವಾಗತನ ಬಯಸಂದುಲ್ಲ ಅಂಚನೆ ಶ್ರೀಮತಿ ರಾಜೀವಿ ಶೆಟ್ಟಿಗಾರೆ ಮೇರುಳ್ಳ ಕೆನ್ನಗ ಆರ್ಲ ಸಂತೋಷಡು ಒತ್ತಿದಿರಿ ಅನಿವಾರ್ಯ ಕಾರಣಗೆ ಒಂದು ವೇಳೆ ಬರುವೆ ಅನಿವಾರ್ಯ ಕಾರಣ ಆರ್ಲ ಈ ಕಾರ್ಯಕ್ರಮದ ಆಸೀನ ರಾತ್ರಿ ಅರೆಗಿಲ ಕಾರ್ಯಕ್ರಮದ ಪರವಾದ ಸ್ವಾಗತನ ಬಯಸಂದುಲ್ಲ ಅಂಚನೆ ಕಾರ್ಯಕ್ರಮದ ಈ ಕಾರ್ಯಕ್ರಮದ ಭಾಗವಹಿಸುತ್ತಿದ್ದ ಶ್ರೀಯುತ ಮಹಾಬಲೇಶ್ವರ ಭಟ್ ಎಡಕ ನಂಬರಿ ಆರ್ಲ ಈ ಮಂದಿರದ ಬೋಡನಂಚಿನ ಸಹಾಯನ ನಂಚಿನ ಓರ್ವ ಕೊಡುಗೈ ದಾನಿಯಾದ ಪುಂಡು ಆರ್ಲ ಇನ್ನು ಬಯ್ಯಗೆ ಬರ್ಪೇನ ಕಾರ್ಯಕ್ರಮಗೆ ಇತ್ತದ ಪೊರ್ತುಡು ಆರು ಫ್ಲೈಟ್ ವಿಮಾನ ಉಳ್ಳರಿ ಇತ್ತೆ ಬಯ್ಯಗೆ ಆರು ಇಡಿಗೆ ಎತ್ತಿರುಳೆ ಆರೆಗಿಲ ಈ ಕಾರ್ಯಕ್ರಮದ ಪರವಾದ ಸ್ವಾಗತ ಇಲ್ಲ ಮಂದಿರನ್ನು ಪೊಳಿತದೆ ನೂತನವಾದಂಚಿನ ಈ ಭವ್ಯ ಮಂದಿರದ ಒಂದು ರೂವಾರಿನೇ ಪನೋಡಿ ಕ್ಷೇತ್ರದ ಅರ್ಚಕರೇ ಅಂಚನೆ ಗುರುಸ್ವಾಮಿ ನಂಚಿನ ಶ್ರೀ ಉಪೇಂದ್ರ ಆಚಾರ್ಯ ಅಂಬೇರಿಗೆ ಒಂಜಿ ಗೌರವ ಅರ್ಪಣೆ ಮಾಡ್ಪಂಚಿನ ಯೋಜನೆ ದೀದುಲ್ಲ ಈ ಪುರ್ತುಡು ಆರ್ಲ ವೇದಿಕೆ ಆಸೀನ ಆರೆಗಿಲ ಪ್ರೀತಿ ದಿಂಜಿನ ಸ್ವಾಗತನ ಬಯಸಂದುಲ್ಲ. ಶ್ರೀ ಉಪೇಂದ್ರಾಚಾರ್ಯ ನಮ್ಮ ದೀಪೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಉಪೇಂದ್ರಾಚಾರ್ಯವರಿಗೆ ಶ್ರೀ ಗಣೇಶ್ ಸ್ವಾಮಿಯವರು ಶಾಲೆ ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಅಂಚನೆ ವಿಶೇಷವಾದ ಈ ಕಾರ್ಯಕ್ರಮ ನಮ್ಮ ವಿಶೇಷವಾದ ಒಂದು ಕಾರ್ಯಕ್ರಮ ದೀದುಲ್ಲ ಶ್ರೀಯುತ ಈಶ್ವರ್ ಮಿತ್ತಡ್ಕ ದಾಯೆ ವೇದಿಕೆ ಕುಳ್ಳಿರ ಬಣ್ಣದ ಪೂರೈಕೆಯಲ್ಲಿ ಆಲೋಚನೆ ಇಪ್ಪು ಶ್ರೀಯುತ ಈಶ್ವರ ಮಿತ್ತಡ್ಕ ಮೇರೆಗೆ ಒಂದು ಗೌರವಾರ್ಪಣೆ ವೇದಿಕೆ ಮಾನ್ಪಡು ಬಣ್ಣದ ಒಂದು ಯೋಚನೆ ದೀತ ಅವ್ರನ್ನ ಸಕ್ರಿಯವಾಯಿನ ಈ ಕ್ಷೇತ್ರದ ಒಂದು ಕೆಲಸ ಸ್ವಂತ ಇಲ್ಲದ ಕೆಲಸ ಮಾನ್ಪಂಚಿನ ಇಲ್ಲಳ ಎಂಚ ಮಾನ್ಪುರ ಅಂಚನೆ ಕ್ಷೇತ್ರದ ಬತ್ತದ ಮಾನ್ಪಂಚಿನ ಕೆಲಸ ಕರ್ಣ ಇರುವ ವರ್ಷದಿಂಚಿ ಕ್ಷೇತ್ರ ಪರಿಸರಡು ಅಂಚನೆ ಕ್ಷೇತ್ರಡು ಅವಿಧಾರತವೈನ ದುಡಿಮೆ ಕೆಲಸನ ಮಾಂತರಂಚಿನ ಓರ್ವ ವ್ಯಕ್ತಿ ಶುಚಿತ್ವದ ಬಗೆಯಾದುಪ್ಪಡು ಒವೇ ರೀತಿದವ ನಮ್ಮ ಗುರುಸ್ವಾಮಿ ಎಂಚಿನ ಪನ್ಪುರ ಐನು ಮಾಂತುಗೊರ್ಪಂಚಿನ ಒಂದು ವ್ಯಕ್ತಿ ತಂಡ ಅವು ಈಶ್ವರನ್ನೇ ಅಂಚನೆ ಮಾಂತರ ಮುಳ್ಳು ಬೆನ್ಪುರಿ ಅಲ್ಲ ಈಶ್ವರನ ಒಂದು ಗೌರವಿಸುವ ವೇದಿಕೆ ಪನ್ಪುರ ಒಂದು ಆಸಕ್ತಿ ಇನ್ನಿತ್ತ ದಿನಟೆ ಅವು ನೆರವೇರುಂಡು ಆ ಒಂದು ಕಾರ್ಯಕ್ರಮಕ್ಕೆ ಪಂಡನೆಗೆ ಒತ್ತದು ನಮ್ಮೊಟ್ಟಿಗೆ ಆಸೀನರಾಯನಂಚಿನ ಮಿತ್ರರಾಯಂಚಿನ ಈಶ್ವರ ಮಿತ್ರಕ ಮೇರೆ ಈ ಕಾರ್ಯಕ್ರಮದ ಪರವಾದ ಸ್ವಾಗತ ಮೋಕೆಡೆ ಅವರೆಲ್ಲ ಎದುಕೊಂಡಿಲ್ಲ ಶ್ರೀ ಈಶ್ವರ ಕುಲಾಲ್ ಮಿತ್ರಕ ಅವರಿಗೆ ನಮ್ಮ ಸೇವಾ ಸಮಿತಿಯ ಕೋಶಾಧಿಕಾರಿ ಅಂತ ಶ್ರೀ ಹರೀಶ್ ಚಾಡಗಟ್ಟಿ ಅವರು ಶಾಲೆ ಹೊಲಿಸಿ ಗೌರವಿಸಬೇಕಾಗಿ ಕೇಳಬೇಕಾಗಿದೆ. ಧನ್ಯವಾದ ಹರೀಶ್ ಚಾವಡಿಗಟ್ಟೆ ಮೇರೆಗೆ ಅಂಚನೆ ವಿಶೇಷವಾದ ವೇದಿಕೆಯಲ್ಲಿ ಮಂಗಳೂರು ವಕೀಲರು ತಿಳಿತರಂಚಿನ ಶ್ರೀಮತಿ ಸೌಮ್ಯಲತಾ ಮೇರೆ ವಿಶೇಷವಾದ ವೇದಿಕೆ ಆಸೀನ್ ರಾತ್ರಿ ಮಂಗಳೂರು ಭೂವ್ಯವಹಾರ ಮಂಡಳಿ ಮಂಗಳೂರುದ ಇನ್ನತ ಸದಸ್ಯರಾಯನಂಚಿನ ಸೌಮ್ಯಲತಾ ವೇದಿಕೆ ನಮ್ಮ ವೇದಿಕೆ ಆಸೀನ್ ರಾತ್ರಿ ಆರೆಗಲ ಈ ಕಾರ್ಯಕ್ರಮದ ಪರವಾದ ಪ್ರೀತಿದಿಂಜಿನ ಸ್ವಾಗತವನ್ನು ಕಾರ್ಯಕ್ರಮಕ್ಕೆ ಮೋಕೆಡೆ ಎದುಕೊಂಡಿಲ್ಲ. ಮಂಗಳೂರು ತಾಲೂಕಿನ ಭೂ ನ್ಯಾಯಮಂಡಳಿಯ ಸದಸ್ಯರಾಗಿರುವಂತಹ ಶ್ರೀಮತಿ ಸೌಮ್ಯಲತಾ ಇವರು ಇವತ್ತಿನ ಈ ಕಟೀಲು ಮೂಲದ ಯಕ್ಷಗಾನ ಭಾರತದಲ್ಲಿ ಹೊರಗೋತಿದ್ದರೆ ಅವರ ಪ್ರಯತ್ನ ಅತ್ಯಂತ ಶ್ರಮಪಟ್ಟಂತಹ ಪ್ರಯತ್ನವಾಗಿರ್ತದೆ. ಅವರನ್ನ ಈ ವೇದಿಕೆಯಲ್ಲಿ ಈಗ ಶಾಲೆಸಿ ಗೌರವಿಸಲಿದ್ದಾರೆ ನಮ್ಮ ಸದಸ್ಯರಾದಂತಹ ಶ್ರೀಮತಿ ಕಮಲಾಕ್ಷಿ ಇವರು ಶಾಲೆ ಹೊಲಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವರ ಶ್ರಮದಿಂದ ಇಂದು ಈ ಕಟೀಲಿನ ಆಟವನ್ನು ದೊರಕಿದ್ದ ಕಾರಣ ಅದಕ್ಕೆ ಶ್ರೀಮತಿ ಸೌಮ್ಯಲತಾ ಕಾರಣವಾಗಿ ಹೇಳಬಹುದು. ಧನ್ಯವಾದ ಕಮಲಾಕ್ಷಿ ಆಚಾರ್ಯ ಇವರಿಗೆ. ದುಂಬದು ಇನ್ನಿತಾಯಿ ಮಲ್ಲ ದೀಪೋತ್ಸವದ ದಿನಟ್ಟು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಕಲಾ ಮಂಡಳದ ಕಲ ಯಕ್ಷಗಾನ ಬಾರಾಟ ವೇದಿಕೆ ನಡುಪೆರಡು ಬಯ್ಯಗೆ ಆಜರೆ ಗಂಟೆಗೆ ಇಂದು ಇಂದಿನ ಕೊಡುಗೆಯಾದ ಕೋರ್ನಂಚಿನ ಶ್ರೀಯುತ ಕೃಷ್ಣನಾಯಕ್ ಚೇವಾರಂಬೆರೆ ವೇದಿಕೆ ಬಡಬಂಡದಿಂಕ್ಲ ಕೇಳೋಂಡ ಅಂಡ ಆರ ವೇದಿಕೆ ಆಸೀನ್ ರಾತಿಯರು ಆರೋಗ್ಯ ಈ ಕಾರ್ಯಕ್ರಮದ ಪರವಾದ ಎಂಕ ಪ್ರೀತಿಪೂರ್ವಕವಾದ ಸ್ವಾಗತನ ಬಯಸೊಂದು ವೇದಿಕೆ ಮುಂಭಾಗಡೆ ಆಸೀನರಾಯಿಂಚಿನ ಹಿರಿಯರು ಅಂಚನೆ ಮಾತೆಯರು ಅಂಚನೆ ಜೋಕ್ಲೆ ಮಾತ್ರೆಗಳ ಕಾರ್ಯಕ್ರಮ ಭಾಗವಹಿಸಿನ ಮಾತ್ರೆಗಳ ಈ ಸಭಾ ಕಾರ್ಯಕ್ರಮದ ಪರವಾದ ಪ್ರೀತಿ ದಿಂಜಿನಂಚಿನ ಸ್ವಾಗತನ ಬಯಸುವುದಿಲ್ಲ. ಕೃಷ್ಣನ್ನೇ ಮರಳಿ ಶ್ರೀ ಕೃಷ್ಣನಾಯಕ್ ಸೀತೆ ಇವರಿಗೆ ಶ್ರೀಯುತ ಕೃಷ್ಣನಾಯಕ್ ಸೀಕೆ ಯಕ್ಷಗಾನದ ಸೇವೆದ ಕತ್ರಂಬೆರೆ ಯಕ್ಷಗಾನ ಸೇವೆದ ಕತ್ರಾಯನಂಚಿನ ಕೃಷ್ಣನಾಯಕ್ ಸೇವಾರ ಸೀಕೆ ಮೇರೆಗೆ ಪ್ರೀತಿ ದಿಂಜಿನಂಚಿನ ಸ್ವಾಗತನ ಬಯಸುವುದಿಲ್ಲ. ಇದೀಗ ಕೃಷ್ಣನಾಯಕ್ ಸೀತೆ ಅವರಿಗೆ ಕಿಶನ್ ಚೇವಾರಿಗೆ ಪಟ್ಲ ಇವರು ಶಾಲೆ ಗೌರವಿಸಬೇಕಾಗಿ ಕೇಳಬೇಕಾ ಇದ್ದೇನೆ. ಶ್ರೀ ಕಿಶನ್ ಇವರು ಸೀತೆ ಕೃಷ್ಣನಾಯಕ್ ಇವರಿಗೆ ಶಾಲೆ ಹೊಲಿಸಿ ಗೌರವಿಸಬೇಕಾಗಿ ಕೇಳಬೇಕಾ ಇದ್ದೇವೆ. ಧನ್ಯವಾದ ಕಿಶನ್ ಆಚಾರ್ಯ.
ಅಂಚನೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿನ ಮಾಂತರಿಗಳ ಸ್ವಾಗತನ ಬಯಸೊಂದು ನಿಮಗೂ ಕಾರ್ಯಕ್ರಮ ಮುಂದುವರಿಸಲು ಪಡೆದು ಕೇಂದ್ರ ಇದೀಗ ಅತಿಥಿ ಅಭ್ಯಾಗತರನ್ನ ಸ್ವಾಗತಿಸುವಂತ ಭಜನಾನಂದ ಸಮಿತಿಯ ಉಪಾಧ್ಯಕ್ಷರಂತ ಶ್ರೀ ರವಿಚಂದ್ರ ಚಾರುವಟ್ಟಿ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು, ವಂದನೆಗಳು. ಇದೀಗ ನಮ್ಮನ್ನು ಉದ್ದೇಶಿಸಿ ಶಂಕರ ಮಂಟಗಾಡಿಯವರು ಇದೀಗ ಯಡಿಯೂರು ಶ್ರೀಗಳವರಿಂದ ಆಶೀರ್ವಚನ ಕಾರ್ಯಕ್ರಮ ನಡೆಯುತ್ತಿದೆ. ಯಡಿಯೂರು ಶ್ರೀಗಳವರಿಗೆ ಅನಿವಾರ್ಯ ಕಾರಣಗಳಿಂದ ಕರೆಯುವುದಕ್ಕಿದೆ. ಆದ್ದರಿಂದ ಅವರು ಆಶೀರ್ವಚನ ಭಾಷಣವನ್ನು ಮಾಡಿ ನಿಮ್ಮನ್ನು ಹರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅಖಿಲ ಭುವನದೀಪಂ ಭಕ್ತಚಿತ್ತಾಬ್ಧಸೂರಂ ಸುರಗಣಪರಿಸೇವ್ಯಂ ಶಾಸ್ತಾರಂ ಪ್ರಣಮಾಮ್ಯಹಂ. ಆಂಜನೇಯಮತಿಪಾಟಲಾನನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತತರುಮೂಲವಾಸಿನಂ ಭಾವಯಾಮಿ ಪವಮಾನ ನಂದನಂ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಸ್ಥಳ ಸಾನ್ನಿಧ್ಯ ದೇವರೇ ಪಾದಪುಡ್ಯಾಡೊಂದು 2-4 ಪಾತ್ರೆಗಳು ಮಧ್ಯಾಹ್ನದ ಹೊರತು ಒಂಜಾತು ಅಪ್ಪನ ಪೂಜೆಲಾಂಡು ಅಯ್ಯಪ್ಪನ ಪೂಜೆಲಾಂಡು ಇನ್ನೊಂಜಾತು ಪೂಜೆ ನಡಪರಿಗುಂಡು ಸತ್ಯನಾರಾಯಣ ದೇವರನ ಪೂಜೆ. ಈ ಒಂಜಿ ಪುಣ್ಯ ಕಾಲುಡು ನಮೋಲ್ಲ ತ್ರಿಸಂಧ್ಯಾ ಅಂತ ಮೂಜಿ ಕಾಲಗಳುಲ್ಲ. ಪ್ರಾತಃ ಸಂಧ್ಯಾ, ಮಾಧ್ಯಾಹ್ನಿಕ, ಅವತ್ತಂದೆ ಸಾಯಂ ಸಂಧ್ಯಾ ಅಂತ ಮೂಜಿ ಕಾಲ ನೆಲ್ಲ ಒಂಜಿ ಸಂಧಿ ಕಾಲ ಅಂದು ಉಂಡು. ಐಕ್ ತುರಿಯಾ ಸಂಧಿ ಇಂದು ಪುದರುಂಡು ಮತ್ತು ಯೋಗಿಲೆಗೆ ಬುಣ್ಣಂಚಿನ ವಿಷಯ ಅಂಡ ಐತೆ ಮಾಧ್ಯಾಹ್ನಿಕದ ಈ ಕಾಲಡು ನಮ್ಮ ಮಾತ ಮುಲ್ಪ ಸೇರುವಂಥ ಧರ್ಮಲೇಸದ ಅಟ್ಟನೆ ಮಲ್ತೀರು. ಮಾಸ್ಟರ್ ನಮ್ಮೊಟ್ಟಿಗೆ ಒಳ್ಳೆಯರು. ಉಪನ್ಯಾಸ ಧಾರ್ಮಿಕ ಉಪನ್ಯಾಸದ ತಿರ್ಲು ಪೊರ್ಲು ಮಾತ್ರ ದಿಂಜಾವನ ಕೆಲಸ ಬಹುಶಃ 6 ಮಣ್ಪೇರಂದು ಅಂತೇಳಿ ಉಂಡೆ. ಎಂಗ್ಳಿಗೆ ಆಶೀರ್ವಚನದ 2 ಪಣಿ ಮಾತ್ರ ರಟ್ಟಾಯರಿಗೆ ಒಪ್ಪುಂಡು. ಎಡ್ಡೆ ಲೇಸಿಡ ನಮ್ಮ ಮಾತ ಪಾಲ್ಪಡೆ ಮುಂದುಲ್ಲ. ಅಯ್ಯಪ್ಪ ಅಂದ್ ಪಣ್ಣಗ ಮಾತೆರೆ ಬಾಯಿಡ್ಲ ಅಯ್ಯಪ್ಪ ದಂಟದ ಬೂರ್ಣಗಳ ಅಯ್ಯಪ್ಪಂದೇ ಬರ್ಪಣೆ ಪಕ್ಕ ನಂಗೆ ಪುದರ್ ಆ ಪಕ್ಕ ಬರ್ಪಣ ದೇವರೇ ಪುದರ್ ದಯನ್ಕೇಂಡ ತ್ಯಾಗದ ಮೂರ್ತಿ ಯಾರು ಎಂದು ಪುದರ್ ಒಂಜಿ ಪಾತೆರ ಉಂಡು. ಲೋಭ ಮೂಲಾನಿ ಪಾಪಾನಿ ರಸಮೂಲಾನಿ ವ್ಯಾಧಯ ಇಷ್ಟಮೂಲಾನಿ ಶೋಕಾನಿ ತೇನ ತ್ಯಕ್ತೇನ ಭುಂಜಿತ ಸುಖೀ ಭವೇತ್ ಎಂದು ಒಂಜಿ ಪಾತೆರ ಉಂಡು. ನಮ್ಮ ಬದುಕಿ ನಿಂಪಿನವು ಎಂಚ ಅವಡು ಎಂಚ ನೇರ್ಪ ಮಂತುನು ನಿಂಪಿನಕ್ಕೆ ಕೆಲವೊಂದು ವಿಚಾರಗಳನ್ನು ಎದುರುತ್ತುವೇರ ನಂಗೆ ಸಾಧ್ಯತೆ ಆಪುಂಡು. ಭಾರತ ದೇಶದ ಅಂತಃಸತ್ವ ಅವು ಆಧ್ಯಾತ್ಮಿಕತೆ. ಆ ಆಧ್ಯಾತ್ಮಿಕತೆದ ಪೊರ್ಲೆಂಚ ಉಂಡು ಕೆಂಡ ಒಂಜಿ ಸಾಮರಸ್ಯದ ಐಟು ತಿರ್ಲುಂಡು. ಇನ್ನೊಂಜಿ ಆಧ್ಯಾತ್ಮದ ಒಂಜಿ ವ್ಯಕ್ತಿನ ತೋಡುಂದಾಂಡ ಒಂಜಿ ಅಯ್ಯಪ್ಪ ವೃತ್ತಧಾರಿನ ತೂಂಡ ಯಾರು ನಮ್ಮ ವೇದಿಕೆ ಹಿಡಿತ ಗುರುಸ್ವಾಮಿಕುಲು ಒಂದೇರು ಅರೆಂಡು ತೂನಾಗ ಎಂಚ ತೋಜುಂದು ನಂಗೆ ಒಂಜಿ ಪೂಜ್ಯ ಭಾವನೆ ಬರ್ಪುಂಡ ಇಜ್ಜಾನ್ ತೂಲೆ ನಿಕ್ಲು ದಯಂದಿ ಕೆಂಡ ಐತ ಪಿರವಡು ಒಂಜಿ ಅನುಷ್ಠಾನ ಅಂದುಂಡು. ಅವು ಆತು ದಿನದ ಅನುಷ್ಠಾನ ಇಂಚನೇ ಉಪ್ಪುಡು. ಅಯ್ಯಪ್ಪನ ವೃತ್ತಗಳು ಈ ರೀತಿ ನಡತನುಡು ಒಂಜಿ ನಿರ್ಣಯಗಳುಂಡು. ಐಕೆ ಶಿಸ್ತು ಸಂಯಮ ಅಂದುಂಡು. ಬ್ರಹ್ಮಚರ್ಯದ ವ್ರತ ಮನ್ಪೊಡು ಒಂದುಂಡು. ಅಯ್ಯಪ್ಪನ ದರ್ಶನ ಮನ್ಪೊಡು ಅಂದಾಂಡ 11 ಮುಟ್ಟಲು 2 ಅಂದಾಂಡ ಒಂಜಿ 10 ನಿಯಮಗಳೇನು ಮಲ್ತಿದ್ದೀರಿ. ಈ ಪ್ರಕಾರ ಪೋಡು ಅವತ್ತಂದರೆ ಇರುಮುಡಿ ಕಟ್ಟೊಂದು ಪೋಡು. ಇರುಮುಡಿತ ಕಟ್ಟಿಡ್ಲ 2 ವಿಷಯಗಳುಂಡು. ಒಂಜಿ ಲೌಕಿಕದ ಕಟ್ಟು ಒಂಜಿ ಅಲೌಕಿಕದ ಕಟ್ಟು ಉಂಟು. ಮುಂಗಟ್ಟು ಪಿಂಗಟ್ಟು ಅಂತ 2 ಉಂಟು. ಅವಾಗ ಐತ ವಿಷಯಗಳು ಬೇತೆ ಬೇತೆ ರೀತಿಡು ರೂಪಾಯರಿಗೆ ಸಾಧ್ಯತೆ ಉಂಡು. ಇನ್ನು ಎಡ್ಡೆ ಒಂಜಿ ಸಂದರ್ಭಡು ನಮ್ಮ ಮಾತ ಉಳ್ಳ ಸಮಾಜನ ಹೊರ ನಮ್ಮ ಕಣ್ಣರಲ್ದು ತೋಡು ಎಂಚ ಉಂಡು. ದುಂಬುಡು ಸತ್ಯಯುಗ ಅಂದಿತ್ತುಂಡು. ಆ ಸತ್ಯಯುಗ ಟೆಂಚ ಅಂದಿಕೆಂಡ 2 ಲೋಕ ಒಂಜಿ ದೇವೇರು ದೇವತೆಗಳು ನೇನೊಂಜಿ ಅಸುರೇರು ರಕ್ಕಸಿರು 2 ವರ್ಗದಾಗಲ ಲಡೆ ಅಪಗಲ ಇತ್ತು ನೋಡ್ಕ ಅಂಡ 5 ಇಂಚು ಬಣ್ಣಗ ಕೃತ ತ್ರೇತ ಅಂದುಂಡು. ಈ ತ್ರೇತಾಯುಗ ಅಂದು ಪನ್ನೆಡ್ದು ಬುಕ್ಕ ರಾಮ ಬೊಕ್ಕ ರಾವಣ ಧರ್ಮ ಬೊಕ್ಕ ಅಧರ್ಮದ ಲಡಾಯಿಗಳು ಶುರು ಅಂಡ. ಒಂಜೇ ಲೋಕಡು
ಇರುವೆರ್ನರ ಧರ್ಮದ ಲಡಾಯಿ ಶುರುವಾಂಡು ಅದು ಧರ್ಮಕ್ಕೆ ಜಯ ಆತನ ಏಕೆದಾಲ ಸಂಶಯಗಳು ಇಚ್ಚು ಐಡ್ದೊಂದು ಇಂಚು ಬತ್ತರನ್ನಾಂಡ ಅವು ದ್ವಾಪರ ಯುಗೊಟ್ಟು ಕೃಷ್ಣ ಅವತಾರ ಆಂಡು ಕೃಷ್ಣದೇವರ ಅವತಾರ ಅಂತ ಪಣ್ಣಗ ಅಲ್ಪ ಇಲ್ಲದ ಉಳಯದ ಲಡಾಯಿ ಕುಟುಂಬ ಕಲಹ ಅಂತ ಅವಳ ಧರ್ಮ ತೋಜು ನಂಗೆ ಕೈಟಿ ಏರಿಗೆ ಜಯ ಆಂಡಂದಲ ಗೊತ್ತಾಪುಂಡು ಕಷ್ಟ ಆಂಡಲ ಜಯ ಆತನೇ ಧರ್ಮದ ಭಾಗ ಓಳುಂಡು ಅಡಿಗೆ ಕೃಷ್ಣ ಓಳುಳ್ಳರೆ ಅಡಿಗೆ ಜಯ ಆತನೇ ಅಂತ ಅಂಚಂದು ಐಡ್ಲೊಂದು ತಿರ್ತುಮಣ್ಣಗ ಕಲಿಗಾಲದಲ್ಲಿ ಓರ್ವನಲ್ಲೇ ಎರಡು ಒಂದು ಒರಿಯಡನೆ ರಡ್ಲ ಧರ್ಮಲ ಅಧರ್ಮಲ ಲಡೈ ಪೆಟ್ಟು ಕೊಂಚ ಮಾತ ಒಂದು ಪುಂಡು ಕಾಂಡೆ ಸರಿ ಉಪ್ಪೆ ಬಯ್ಯಾನಗ ಬದಲಾಪೆ ರಕ್ಕಸೆ ಅದು ಉಪ್ಪೆ ಮತ್ತು ಬದಲಾವಣೆಯನ್ನು ತೂಳೆನಿಕ್ಲೆ ಎಂಚ ಉಂಡು ಒಂದು ಈ ಲೋಕಡು ಪರಿವರ್ತನೆ ಆವಡನೆ ಒಲ್ಪಡ್ದು ತನ್ನ ಉಡಲಿಡ್ದು ಪರಿವರ್ತನೆ ಆವಡು ಮನ ಪರಿವರ್ತನೆ ಆವಂದೇ ಜನ ಪರಿವರ್ತನೆ ಯಾರಿಗೆ ಸಾಧ್ಯತೆ ಈಜ್ಜಿ ಎಂದು ಸುರುಟು ಮನಸ್ಸದ ಪರಿವರ್ತನೆ ಆವಡು ಅವಾಗ ಆಯೊಂಜಿ ಬದಲಾವಣಾಗ ಅಂಚನೆ ಸುತ್ತಲ ಬದಲಾವೊಂದು ಬಣ್ಣಗ ಒಂದು ಪೊರ್ಲುದೊಂದು ಆದರ್ಶವಾಯಿನ ರಾಷ್ಟ್ರ ನಿರ್ಮಾಣ ಯಾರೇ ಸಾಧ್ಯತೆ ಉಂಡು ಕಲಿಗಾಲಡು ಭಜನ ಮಂದಿರಗಳು ಏತು ಸ್ಥಾನಮಾನ ಉಂಡು ಒಂದು ರತ್ತು ಓಡು ತುಕ ಭಜನ ಮಂದಿರ ಈಜನ ಒಂಜಿ ಗ್ರಾಮ ತೋಚ್ಪಾಲ ತುಕ ಪ್ರತಿಯೊಂದು ಗ್ರಾಮ ಒಡ್ಲ ದೇವಸ್ಥಾನ ಜನ ಪಾಣ ಮಂದಿರ ಜನದ ಆಲಜ್ಜಿ ಪ್ರತಿ ಗಡಿಡ್ಲ ಮಂದಿರಗಳು ಅಲ್ಪ ಅಲ್ಪ ಉದಿಪಣ ಅದು ಉಂಡು ಅವಳ ಪೊರ್ಲ ಕಂಟಿಡು ಉದಿಪಣ ಆತನು ಒಂದು ವ್ಯವಸ್ಥಿತವಾದ ಭವ್ಯವಾದ ನಿರ್ಮಾಣ ಆತನೇ ನಂಗೆ ಸಾಧ್ಯತೆ ಉಂಡು ಇನ್ನಿತ ಕಾಲಡು ನಮ್ಮ ಉಳ್ಳ ಇನ್ನಿತ ಕಾಲ ಅಂತ ಪಂಡವರು ತೋಳಿ ನಂಗೆ ಎಂಚ ಉಂಡು ಲೋಕ ಅಂತ ದಲ ಪ್ರಣಯನಂಚಿನ ಅಗತ್ಯತೆ ಇಜ್ಜಿತ್ತೆ ತೋಜಿನಂಚಿನ ವಿಷಯ ಇನಿ ಸಮಾಜಡು ನಮ್ಮ ಎಂಚ ಬದುಕೊಡು ಅಂತ ಇದು ತೂಲೆ ಇಂಗ್ಲಿತ ಮಾಷಿ ಪಾತ್ರೆನ ಪಂಡಿರಿತ್ತೆ ಸಮಾಜ ಎಂಚ ಉಂಡು ಒಂದು ಅರಣ್ಯನ ಒಂದು ಆತ ರಂಗು ಗುರ್ದು ಬಿಡ್ಪವೇರ ಇನ್ನು ಮಾತ ಎಂಚ ಆಪುಂಡು ತೋಪವೇರ ಇಟ್ಟು ಆತನ ಚಾತುರುಪುಂಡು ದಾಲ ಕಡಿಮೆ ಜಾರನ ಪಾತ್ರೆಡು ಒಂಜಿ ರೀತಿದ ಒಯ್ಪುಂಡು ನಾನು ತೆರೆಯೋಣ್ಣೆ ಕೆಲವು ಕಡೆ ಅರ್ನ ಪಾತ್ರೆಡು ನಾನು ಕೇಂದೆ ಅಂಚಿನಾಗ್ಲು ಬೋಡು ನಮ್ಮ ನಡ್ಡು ಒಲ್ಪ ಕಿನ್ಕೊಡ ಒಲ್ಪ ಪರಂಕೊಡ ಅವಳು ಮಾತ ಇನ್ನೇನು ದೆಪ್ಪುನಂಚಿನ ಕೆಲಸ ಆಯ್ಜಿನ ಅಂಡ ಸಮಾಜ ಎಡ್ಡಾರಿಗೆ ಸಾಧ್ಯತೆ ಇಜ್ಜಿ ಕುರ್ತೆಯಲ್ಲಿ ಪೋಡು ಎಡ್ಡೆ ಪುದಿ ಪೋಡು ಈ ಪಣ್ಪೇರು ಮೈ ಮನಸ್ಸು ನಿರ್ಮಲೋಡು ಭಾಮಿತೋನು ಬುಳೆಪಾದ ಬುದ್ಧಿ ಸಿದ್ಧಿದ ಸಾಧಿ ಶುದ್ಧ ಮಲ್ತೋನುಡು ನಮ ಸೈರ ಪನ್ಪುನ ಕಂಡ ಮನಸ್ಸು ಬೆನ್ಪುನ ರೈತೆ ಪಾಪ ಪುಣ್ಯದ ಬಿತ್ತು ಕೊಡಿಪುತೂಲ ದಕ್ಕನಂಚಿನ ಬಿತ್ತು ಕೈ ಕುರಲುಡು ಅರ್ಲುಂಡು ಪಾಪದ ಕುಚ್ಚಣನು ಜಾದುದಿಲ್ಲ ಅಂದು ಪಂಡೊಂದು ಈ ಒಂಜಿ ಪುರ್ಲುದ ಲೇಸ್ ಅಟನೆ ಆತದೆ ಒಂಜಿ ಮುರಂಡೊಂಜಿ ಘಟನೆ ನಡತ್ತನು ಏರುದಾನೆಂದಿಕೆ ನೋಡಿ ಅಲ್ಲ ಒಲ್ಪ ಕೇಂದ್ರ ಮಾತ್ರ ಅವು ಒಂಜಿ ಇಲ್ಲೋದಲ್ಲ ಗಲಾಟೆ ಒರಿ ಮುಳು ವಕೀಲರ್ಲ ಉಳ್ಳೇರ್ತದೆ ಬಹುಶಃ ಒಂಜಿ ಅರ್ಜಿ ಬಡ್ದಿತ್ತೀರು ವಕೀಲರ ನಾಡಿಗೆ ಹೆಂಗೆ ಕೊಂಜಿ ಇರು ಇಂಚಂಚ ಮಂತು ಕೊರೋಡು ಜಡ್ಜರ ಕೊಂಚ ತೆರಿಪಾದಿ ಒಂಜಿ ವಕಾಲತ್ತು ಮಂತದ ಹೆಂಗೆ ಜುಗುಣಾಪು ಲೆಕ್ಕ ಮನ್ಪಡು ವಿಷಯದ ಆದ ಅನ್ಕೊಂಡ ವಿಚ್ಛೇದನ ಆತೆ ಹಿಂಗೆ ಬಡಿಚಿಂದ ಆತೆ ಅಂಡ ದಾನೆ ಎಂದು ಅವ ಮಾತ ಅರ್ಜಿ ಮಾತಾಂಡು ತನಿಖೆ ಒಂದು ಬಣ್ಣಗ ಜಡ್ಜರ್ಲಿ ಪುಡಾಯರು ಬನ್ನಿರಿ ಇದು ಬಂಡೇರು ಎದುರು ಉಂತಾಯಿರು ಆಯ್ನು ಪಿಂಜಾರಿಡು ಅಂತ ಅದಕ್ಕೇಂಡೇರು ನಿಮ್ಮದು ಏನು ಹೇಳಿಕೆಲ್ಲ ಹೇಳಿಬಿಡಿ ಆ ಪನ್ನಡೊಂದು ಬಣ್ಣಗ ಆಯ್ ಪನ್ಪೆ ನಮ್ಮ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಇದೆ, ನನ್ನ ಹೆಂಡತಿ ಮಗನೊಟ್ಟಿಗೆ ಬದುಕಲಿಕ್ಕೆ ನನಗೆ ಸಾಧ್ಯ ಆಗುವುದಿಲ್ಲ, ಆದಷ್ಟು ಬೇಗ ನನಗೆ ವಿಚ್ಛೇದನ ಕೊಟ್ಟು ಬಿಡಿ. ಬೇರ್ಕೆಂಡರಿ ಯಾಕಯ್ಯ ವಿಚ್ಛೇದನ ಅಂತ ಕೇಂಡರಿಗೆ, ನೀನು ಹೇಳಿಬಿಡು. ಅಲ್ಲ ನಾನು ಬರೆದಿದ್ದೇನೆ, ಅಲ್ಲ ನೀನು ಹೇಳಿಬಿಡು ಅಂದ್ಕೊಂಡೇರಿಗೆ. ಆಯನ ಬಾಯಿಗೆ ಆಯ ಪನ್ಪೆಗೆ ನಮ್ಮ ಮನೆಯಲ್ಲಿ ನಮ್ಮಲ್ಲಿ ಆರಂಭದಲ್ಲಿ ಗಲಾಟೆ ಶುರುವಾಗೋದು ಹಲ್ಲುಜ್ಜುವಾಗ, ಕೂಳಿದಕ್ಕನಾಗ ಗಲಾಟೆ ಶುರು ಆಪಣಿಗಿಲ್ಲಾಡು ಕೂಳಿದಕ್ಕನಾಗ ಬೇಕೇಣರಿ ಯಾಕೆ ಗಲಾಟೆ ಎಂದು ಕೇಳಿರಿಗೆ. ಜಡ್ಜರಿ ಎಲ್ಲ ಬಿಡಿಸಿ ಹೇಳು ಒಂದು ಪಣ್ಣಾಗ, ನಾನು ಮನೆಯಲ್ಲಿ ಕಾಲ್ಗೇಟನ್ನೇ ತರ್ತೇನೆ, ಆದರೆ ಉಪ್ಪು ಇರುವಂಥ ಕಾಲ್ಗೇಟನ್ನೇ ತರ್ತೇನೆ, ಆದರೆ ನನ್ನ ವಿಚಾರ ಏನು ಅಂತಂದರೆ ಕಾಲ್ಗೇಟನ್ನು ಕೆಳಗಿಂದ ಒತ್ತಬೇಕು ಅಂತ ನಾನು. ಆದರೆ ನನ್ನ ಹೆಂಡತಿ ಕಾಲ್ಗೇಟನ್ನು ಮೇಲಿಂದ ಒತ್ತಬೇಕು ಅಂತ ಅವಳು. ಮತ್ತು ನಮ್ಮ ಮಗ ಇದ್ದಾನೆ, ಅವ ಹೇಳ್ತಾನೆ, ಅಪ್ಪ ಅವಳ ಬಡ್ತಿ ಒಂದಲ ಬತ್ತಿ ನೀನು ನಡುವುಟು ಒತ್ತುಗ ಅಂತ ಅವ. ಅಂತೂ ಈ ಗೊಂದಲದಿಂದಾಗಿ ಮನೆಯಲ್ಲಿ ಸಂಸಾರ ಮಾಡಲಿಕ್ಕೆ ಆಗೋದಿಲ್ಲ, ವಿಚ್ಛೇದನ ಕೂಡಲೇ ಕೊಡಬೇಕು. ಇದು ಹೇಗಿರ್ಬೋದು ಅಂತ ಯೋಚನೆ ಮಾಡಿ ನೋಡಿ ನೀವು. ಒಂದು ಮನೆಯೊಳಗೆ ನಡೆಯುವಂಥ ಘಟನೆ ಇದು. ಆದರೆ ಜಡ್ಜರು ಹೇಳ್ತಾರೆ, ಯಾಕೆ ಎಷ್ಟೊಂದು ಸಣ್ಣ ವಿಷಯಕ್ಕೆ ಇದೆಲ್ಲ ವಿಚ್ಛೇದನ ಬೇಕಾ ನಿಮಗೆ? ನೀನು ಪೇಟೆಯಿಂದ ಈ ಪೇಂಟ್ ಹಿಡಿದು ಮಣ್ಣಾಗ ಮೂಜು ಕಾಲ್ಗಿಟ್ಟು ಪತ್ತೊಂದು ಬಲ, ಮೂಜು ಕಾಲ್ಗಿಟ್ಟು ಪತ್ತೊಂದು ಬಲ, ಒಂಜಿ ನಿನ್ನ ಗೈಟೇ ಪತ್ತೊನು ಕಾಂಡೆಲ್ಲ ಹಾಕದು ಒತ್ತಲ್ಲ ತಿರ್ತಿಡ್ದೆ ಇವಾಗ ಒಂಜೇನು ಬೊಡ್ದಿನ ಗೈಕೋರು ಮಿತ್ತಿಡ್ದು ಒತ್ತಾಡು, ಬೊಕ್ಕೊಂಜೇನು ಮಗನ ಗೈಕೋರ ಆಯ್ನ ಅಡುಡ್ದು ಒತ್ತಡು ಎಂಚಿನ ಮಣ್ಪಡಾಯ್ ನೀಗ್ಲ ಸಮಸ್ಯೆ ಮುಗಿಂಡತ ನೀಕು ವಿಚ್ಛೇದನ ಬೋಡ. ದಯಪನ್ಪೆ ಎಂದ್ಕೇಂಡ ನಮ್ಮಡ ಸಾಮರಸ್ಯದ ಕೊರತೆ ಉಂಡು. ಗುರುಸ್ವಾಮಿ ಕೇಳಲೆ ಈ ಶಿಷ್ಯವರ್ಗದಾಗಲಿ ಮತ್ತೆ ಎಂಚ ಒಳ್ಳೆಯರು ಇತ್ತ ಎಂಚ ಒಳ್ಳೆಯರು ಅಂತ ಕೇಳಲೆ.
ಅವು ಮಾಲದ ಎತ್ತಿ ಬಕ್ಕ ಬೇತೆ ವಿಷಯ ಅಂಡ್ ಇತ್ತೆಂಚೊಳ್ಳಿರಂದು ಕೇಳನೆ ಒಂಜಿ ಐಕ್ಯಮತ್ಯ ಉಂಡಕ್ಲೇಡ ಗುರುಸ್ವಾಮಿ ಪಂಡೇನು ಒಂಜಿ ಕ್ಷಣ ತಪ್ಪುಜೇರು ಅಂದತ್ತ ತುಲೇನೆಕ್ಲೆ ತೆಮಿಯೋಡನ ಮೀಯೋಡು ಕುಲೋಡನ ಕುಲೋಡು ಮಾತೈಕ ಅನುಸಾರವಾದ ವೃತ ಅನುಷ್ಠಾನ ಅಂದ ಐಕ ಪುದರುಡು ಈ 18వ ಮುಟ್ಟುಲೆ ಒಂಜಿ ತತ್ವ ನಿರ್ಣಯ ಮಾಡ್ತೇವೆ ಐನು ಜ್ಞಾನೇಂದ್ರಿಯ ಐನು ಕರ್ಮೇಂದ್ರಿಯ ಐನು ಪಂಚಭೂತಾತ್ಮಗಳು ಬುಕ್ಕ ಮೂಜಿ ಗುಣಕುಳುಲ್ಲ ಸತ್ವರಜ ಗುಣ ಅಂದು ಅಂಚ ಸಾತ್ವಿಕ ಅಂದುಂಡು ಸಾತ್ವಿಕ ಅಂದುಂಡು ರಜಸ ಉಂಡು ತಮಸ್ಸು ಉಂಡು ಮೂಜಿ ಗುಣಕ್ಕೆ ಅಂಚ 18 ಮೀರಂದೆ ಮುಟ್ಟು ಮಿತರ ಆಪುಜಿ ಅಂಚೆ ಭಗವಂತ ತಿಕ್ಕುಜೆ ಅಂತ ಲೆಕ್ಕ ಐನು ಮೀರೋಡು 18 ಮೀರೋಡು 18 ಭಾರಿ ತತ್ವಗಳುಲ್ಲ ಇನ್ನು ಮುಲ್ಪ ನಡಪುನಂಚಿನ ಆಚರಣೆ ದಾದ ಅಂದು ಕೇಳಿ 26ನೇ ವರ್ಷದ ಐಟ್ಲೊಂದು ಎನ್ಮದೆಂಗುದುಂಡು ಎನ್ಮದ ಗಂಟು ಒಂದು ಮನುಷ್ಯರ ಉಂಡು ಆ ಗಂಟು ಎನ್ಮ ಗಂಟು ಮೀರಂದೆ ದಲವನ್ ಪೆರಗಲ ಸಾಧ್ಯತೆ ಇಜ್ಜಿ ಗಂಟು ಸಮಪಡತ್ತ ಅಣ್ಣ ಎನ್ಮ ಗಂಟೆಲ್ಲ ಸರಿಜ್ಜಂದನಾರು ರೀತಿಯರಿಗೆ ಅರಿಗೆ ಅಷ್ಟವಕ್ರಿಯಿಂದ ಅರಿಗೆ ಪುದರು ಉಂಡು ಆರು ಜನಕ ಸಂವಾದದ ವಿಷಯ ನಡಪನ ಪೊರ್ತದ ಅವು ಗೊತ್ತಾಪಣ ವಿಷಯ ದಾನೆ ಅಂತ ದಾನೆ ಒಪ್ಪಡು ಆಂಡ ಅಂಕು ಡೊಂಕು ಶರೀರದ ಗಂಟುಗಳಾದಿತ್ತ ನನ್ನ ಮಂಡೆಗೆ ದಾಲ ತೊಂದರೆ ಗೇನದ ದಿಂಜಿನಂಚಿನ ತರೆ ಅವು ಇನ್ನು ಸಮಾಜ ನಮ್ಮ ತುವಡೇನೆ ಗೇನದ ತರೆ ಎತ್ತಿನ ಯಾರಂದು ನಂಗೆ ಪ್ರೀತಿ ದಿಂಜಿನಂಚಿನ ಉಡಲಿತ್ತಿನಲ್ಲ ಯಾರಂದು ನಂಗೆ ಅಂಚ ಅಂದು ನೆಲ್ಲವಂತೆ ವಿಮರ್ಶವಂತ ದುಂಬು ಪೋದಾನಾಗ ಮಾತನ್ನ ಕೇಳಿನಂಚಿನ ಕಿಬೀತಿನಲ್ಲ ಯಾರಂದು ನಂಗೆ ಐದಲ ಬೊಕ್ಕದ ಪರೋಪಕಾರ ಮನ್ಪುನಂಚಿನ ಗುಣ ನಮಡ ಉಂಡು ಅಂದಣ ಮಲ್ಲ ಆಸ್ತಿ ನಂಕಾರಿಗೆ ಸಾಧ್ಯತೆ ಉಂಡು ಈ ಸಂದರ್ಭದ ಪಂಡೊಂದು ತ್ಯಾಗ ಸೇವೆ ಅಂತ ಈ ಅಯ್ಯಪ್ಪನ ಒಂಜಿ ಅವತಾರದ ವಿಷಯ ತೋಂಡುಂದಾಂಡ ಒಂಜಿ ಆತ ತ್ಯಾಗದ ಜೀವನಡು ಸುಖ ಉಂಡು ಭೋಗದ ಬದುಕುಡು ಸುಖ ಇಜ್ಜಿನ ತೆರಿಪಾಯನಂಚಿನ ಪಾಠ ಈ ಅಯ್ಯಪ್ಪನ ಚರಿತ್ರೆ ನಂಗೆ ತೋಜು ಇನ್ನು ಎಡ್ಡೆಂಜಿ ಸಂದರ್ಭಡು ಮಂದಿರದ 26ನೇ ವರ್ಷದ ಉಚ್ಚಾಯಲೇಸ ನಡಪನಂಚಿನ ಪುಣ್ಯ ಕಾಲೋಡು ಎಂಕ್ಲೆಲ್ಲ ಲೆಪ್ಪು ಕೊಡ್ತೀರಿ ಇಂಚಿಗೆ ಒಂತೆ ಕಾರ್ಯಕ್ರಮದ ಒತ್ತಡ ತಿರುಗಿದವರ ಬಣ್ಣಗಳಂತೆ ತಡ ಆತನು ಪೋಣವಂತೆ ಬೇಗ ಪೋಡಾತಂದು ಅಂಚ ಅಂದು ಈ ಒಂಜಿ ಸಂದರ್ಭಡು ಈ ಚಾವಡಿಡು ಹಿರಿಯಕ್ಲು ಮಾತು ಒಳ್ಳೇರು ತೂನಾಗ ಒಂಜಿ ಸಂತೋಷ ಆಪುಂಡು ಹಿರಿಯಕ್ಲು ಇಜ್ಜಂದು ನಾ ಸಭೆಗೆ ಪೋರೆ ಒಳ್ಳಿಗೆ ಅಂಚೆ ಹಿರಿಯಕ್ಲು ಇಜ್ಜಂದು ನಂದು ಅತ್ತು ಧರ್ಮ ತೆರಿಯಂದು ನಕ್ಲೆ ನಾ ಸಭೆಗೆ ಪೋರಿಗೆ ಮೂಲ ಧರ್ಮ ತೆರಿನಂಚಿನ ಹಿರಿಯಕ್ಲು ನಮ್ಮ ಒಟ್ಟು ಒಳ್ಳೇರು ಅವು ತೆರಿನಂಚಿನ ಅನುಭವದ ವಿಷಯ ಯಾರು ಒಳ್ಳಂಡು ಹೆಚ್ಚಿಗೆ ಬಾತ್ರನೆಲ್ಲ ಪೇಪರೆಲ್ಲ ಬರೆಪೇರಿ ಮೇರೆ ಕೈತರಲೆ ಕುಳ್ಳೊಂದಿರು ನಮ್ಮ ಊರ್ದಾರ್ಲ ಒಂದು ಚೇವಾರ್ದಾರ್ ಒಂದು ಬಹುಶಃ ಕ್ಷೇತ್ರದವರಿಗೆ ಒಂಜಿ ಸಮ್ಮಾನದ ಮನೆ ಕರೆಯನ್ನು ಕುಳ್ಳಾದ ಈ ಒಂಜಿ ಸಂದರ್ಭಡು ಎಡ್ಡೆ ಒಂಜಿ ಉದ್ದೇಶದಿ ಒಂದು ಬಯ್ಯಗ ಆಟಲ ಉಂಡು ಬೊಕ ಅಯ್ಯಪ್ಪ ದೀಪೋತ್ಸವಗಳು ನಡಪುಂಡು ಈ ದೀಪದ ವಿಶೇಷತೆ ಬಾರಿ ಮಲ್ಲವು ಈ ದೀಪಗೂ ಜಾತಿ ದಾಲಜ್ಜಿಂತ ಒಂಜು ವಾಯಿಲೆಲ್ಲ ಬೆಳಗೊಂಡು ವಾ ಮನಸ್ಸೆಲ್ಲ ಬೆಳಗೊಂಡವು ಐಕ ಅಂತರ್ಜ್ಯೋತಿಯಿಂದ ಐಕ ಪುದರುಂಡು ಒಂದು ಎಡ್ಡೆ ಸಂದರ್ಭಡು ನಮ್ಮ ಮಾತು ಮಲ್ಪ ಸೇರೊಂದ ಸೇರಿಂಚಿ ಮಾತೆರಿಗಿಲ್ಲ ದೇವರೆಡ್ಡೆ ಪುದಿಪಾವಡು ಇಡೀ ನಮ್ಮ ಕಾಪಣೆದಾಯನ್ಕೇನ ಶಾಂತಿ ಬೋರ್ಡು ಉಂಟು ಶಾಂತಿ ಬೋರ್ಡು ఉందన్న ನಮ್ಮ ಉಳ್ಳಾಡಿ ನಾಡೋಡು ಆಪೆದೆಲ್ಲ ಇಪ್ಪದೆಲ್ಲ ನಾಂಡ ಬೇತೆ ಶಾಂತಿ ತಿಕ್ಕೋಳು ನಿಜವಾನ ಶಾಂತಿ ತಿಕ್ಕುಜಲ್ಲ ತಿಕ್ಕೋಡು ఉందన్న ನಮ್ಮ ಉಳ್ಳಾಡಿ ನಾಡಿನ ಕೆಲಸ ಮಲ್ಪೋಡು ಐಕ್ ಆಧ್ಯಾತ್ಮದ ಕೃಷಿ ನಮ್ಮ ಮಲ್ಪೋಡು ಅವಾಗ ಪೊರ್ಲ ಗಂಟದ ಬದುಕು ನಮ್ಮ ಆಪಣೊಂದು ಪಂಡೊಂದು ಒಟ್ಟು ಸಮಾಜಗಳು ಬಚ್ಚಿನಂಚಿನ ಪ್ರೀತಿದ ಕೊರತೆ ಉಂಡು ನಂಬಿಕೆ ಇತ್ತಿನಲ್ಪ ಪ್ರೀತಿ ಪೋಡು ದಾಲ ಇಜ್ಜಿ ಅಣ್ಣ ಪ್ರೀತಿ ಇತ್ತಿನಲ್ಪ ನಂಬಿಕೆ ಸ್ಥಿರವಾದ ಉಂಡು ಒಂದು ಪಂಡೊಂದು ನಂಚಿನ ಮಾತೆರಿಗಿಲ್ಲ ಸಭೆಕೊಂಜಿ ದಿನ ಅಂಡು ದಯನ್ಗೊಂಡು ಪೊಣ್ಣು ಮಗಲೆಲ್ಲ ಕುಳ್ಳಾದಿರತ್ತ ಭಾರತ ದೇಶ ನಮ್ಮಲೆತ್ತನೆ ಭಾರತ ಮಾತೆ ಎಂದತ್ತ ಅಪ್ಪೆಂದತ್ತ ಲೆಪ್ಪುನೇನಮ್ಮ ಐಕೊಂಜಿ ರೀತಿಯ ಮಾನಾದಿಗೆ ಉಂಡು ಈ ಸಂದರ್ಭಡು ಪಂಡೊಂದು ವಕೀಲರಾದ ಬಹುಶಃ ವಕೀಲರಿಗೆ ಎಂಕ್ಲೆಲ್ಲ ಒಂತೆ ಮುಟ್ಟದ ಸಂಬಂಧಗಳುಂಡು ಈರ್ನ ಬಗೆಟ್ಟು ಒಂದತ್ತು ಬಣ್ಣೆ ವಕಲತ್ತದ ಬಗೆಗೆ ವಕೀಲನಕ್ಲ ಬಗೆಟ್ಟು ಪೂರ್ವಾಶ್ರಮ ಎಂಕ್ಲೆಗೆ ಒಂತೆ ಮುಟ್ಟ ಎತ್ತಿ ನೀಡಿದ ಅವರ ಒಂತೆ ಅಕ್ಲ ಮಿತ್ರತ್ವಗಳು ಅತನ ಒಂದು ಆತ ವರ್ತಿದ ವಿಷಯ ನಡಪನ ಕಾರ್ಯೋಡು ಓಡಾದು ಅಲ್ಪ ಅಲ್ಪ ಎತ್ತಿ ನೀಡಿದವರಂತೆ ಅನುಭವ ಪಟ್ಟೊಂದು ಸೇರಿನಂಚಿನ ಮಾತೆರಿಗಿಲ್ಲ ಒಕ್ಲನಕ್ಲ ಬೋಡು ಸಮಾಜವು ಜಿದ್ದುನ ಒಕ್ಲನಕ್ಲ ಬೋಡು ನಮ್ಮಡ ಒಂದು ಜಾತು ಎಡ್ಡೆ ಜವಾಬ್ದಾರಿ ಡೂರ್ಲಿರಿಂದಲೇ ಅಂತ ತೆರೆಯೊಂದೆ ಬಹುಶಃ ಈ ಸಮಯಡು ಆಟದ ಸೇವೆಯನ್ನು ಕೊರಪನಂಚಿನ ಹಿರಿಯಕ್ಲು ನಮ್ಮ ಒಟ್ಟುಗುಳ್ಳೇರು ಮಲ್ಲ ಮಟ್ಟದ ಸೇವೆ ಮಕ್ಕಳಿಡ್ದಲ್ಲ ನಡಪುಂಡು ಗುರುಸ್ವಾಮಿನ ಮುತಾಲಿಕೆಡು 25 ವರ್ಷೋಡು ಈ ಒಂದು ಕಾರ್ಯಕ್ರಮ ಬಾರಿ 25 ಜನ ಉಳ್ಳೇರು ನನಗೆ ಗೊತ್ತು ಆತ ಸ್ವಾಮಿನಕ್ಲು ಉಳ್ಳರಿ ಒಟ್ಟಿಗೆ ಪೋರೆ ಬಹುಶಃ ಎಡ್ಡಂಜಿ ಸಂದರ್ಭ ಅಂದು ಪಂಡೊಂದು ಸಮಯ ಬಳಿತೊಂದುಂಡು ಸೇರಿಂಚಿ ಮಾತ್ರ ದೇವರ ಎಡ್ಡೆ ಪುದಿಪಾವಡು ದೇವರೆಡ ಪ್ರಾರ್ಥನೆ ಮಲ್ತೊಂದು ಪೂರೇಗಳು ಎಡ್ಡೆ ಪುದಿಪಾವಡು ಒಂದು 25 ಅಯ್ಯವನ 100 ಶತಮಾನದ ಸಂಭ್ರಮದ ಪುರ್ಲು ತುಪ್ಪುನಂಚಿನ ಸೌಭಾಗ್ಯವನ್ನು ದೇವರಿಗೆ ಕೊರಡೊಂದು ದೇವರೆಡ ಪ್ರಾರ್ಥನೆ ಮಲ್ತು ಎನ್ನ ಪಾತ್ರೆಗೆ ಬಿಂದಿದೀಪೆ ಅವಧೂತ್ ಚಿಂತನ್ ಗುರುದೇವ ದತ್ತ. ಇದೀಗ ನಮ್ಮನ್ನು ಆಶೀರ್ವದಿಸಿದಂತಹ ಶ್ರೀ ಒಡಿಯೂರು ಗುರುದೇವನ ಸ್ವಾಮಿಗಳಿಗೆ ವಂದಿಸುತ್ತಾ ಇದೀಗ ನಮ್ಮ ಉಪೇಂದ್ರಾಚಾರ್ಯ ಹಾಗೂ
ಶ್ರೀ ಈಶ್ವರ ಮಿತ್ತಡ್ಕ ಇವರನ್ನು ಶ್ರೀಗಳವರು ಗೌರವಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅವರು ಗೌರವಿಸಿ ಇಲ್ಲಿಂದ ತೆರಳಿದ್ರೆ ಒಳ್ಳೆಯದು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಇದೇ ವೇದಿಕೆಗೆ ಗೌರವಾರ್ಪಣೆ ನಡಪುಂಡು. ಪರಮ ಪೂಜ್ಯರೇ, ನಮ್ಮ ತೀರ್ಮಾನ ಮಾಂತನಕನೇ ಶ್ರೀಯುತ ಈ ಕ್ಷೇತ್ರದ ಗುರುಸ್ವಾಮಿ ಅಂಚನೆ ಅರ್ಚಕರಂಚಿನ ಶ್ರೀ ಉಪೇಂದ್ರ ಆಚಾರ್ಯ ಮೇರೆಗೆ ಸ್ವಾಮೀಜಿನ ಕೈದೆ ಗೌರವಾರ್ಪಣ ಕಾರ್ಯಕ್ರಮ ನಡಪುಂಡು. ಅಂಚನೆ ಈಶ್ವರ ಮಿತ್ತಡ್ಕ ಮೇರೆಗಳ ಗೌರವಾರ್ಪಣೆ ನಡಪುಂಡು. ಚಂದ್ರ ಚಂದ್ರ ವೇದಿಕೆಯಲ್ಲಿ ಇದೀಗ ಶ್ರೀಯುತ ಉಪೇಂದ್ರ ಆಚಾರ್ಯ ಇವರಿಗೆ ಗೌರವಾರ್ಪಣೆ. ಉಪೇಂದ್ರ ಆಚಾರ್ಯ ಇವರು ಧಾರ್ಮಿಕ ಸೇವೆ ಮತ್ತು ಆಚಾರ ವಿಚಾರಗಳಲ್ಲಿ ಅಪಾರ ನಿಷ್ಠೆ ಹೊಂದಿರುವ ವ್ಯಕ್ತಿಯಾಗಿದ್ದಾರೆ. ಇವರು ನಾರಾಯಣಾಚಾರ್ಯ ಹಾಗೂ ಲೀಲಾವತಿ ದಂಪತಿಯ 3ನೇ ಮಗನಾಗಿ 1996 ಮೇ 2ರಂದು ಚೇವಾರಿನಲ್ಲಿ ಜನಿಸಿದರು. 1987ರಲ್ಲಿ ಕುಟ್ಟಿಸ್ವಾಮಿ ಗುರುಸ್ವಾಮಿ ಉಪ್ಪಳ ಅವರಿಂದ ಮಾಲಾಧಾರಣೆ ಸ್ವೀಕರಿಸುವ ಮೂಲಕ ಧಾರ್ಮಿಕ ಜೀವನದ ಪಥದಲ್ಲಿ ದೃಢ ಹೆಜ್ಜೆ ಇಟ್ಟರು. ಅಂದಿನಿಂದ ಇಂದಿನವರೆಗೂ ಅಯ್ಯಪ್ಪ ಸ್ವಾಮಿಯ ಆರಾಧನೆ ಹಾಗೂ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. 1992ರಿಂದ ಗುರುಸ್ವಾಮಿಯಾಗಿ ಸೇವೆ ಸಲ್ಲಿಸುತ್ತಿದ್ದು ಪ್ರಸ್ತುತ ಮಂದಿರದಲ್ಲಿ ಪ್ರಧಾನ ಅರ್ಚಕರಾಗಿ ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸುತ್ತಿದ್ದಾರೆ. ಇವರಿಗೆ ಮಂಡೆಕಾಪು ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ, ಚೇವಾರು ಕೊರತಿಕಾಡು ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮದಲ್ಲೂ, ಬಾಯಿಕಟ್ಟೆ ಅಯ್ಯಪ್ಪ ಭಜನಾ ಮಂದಿರ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲೂ ಗೌರವ ವಂದನೆಯನ್ನು ಸ್ವೀಕರಿಸಿರುತ್ತಾರೆ. ಇವರ ಪತ್ನಿ ಕಮಲಾಕ್ಷಿ ಉಪೇಂದ್ರ ಆಚಾರ್ಯ ಹಾಗೂ ಚೈತ್ರ ಶ್ವೇತಾ ಕಿಶನ್ 3 ಮಕ್ಕಳನ್ನು ಹೊಂದಿರುತ್ತಾರೆ. ಕಳೆದ 38 ವರ್ಷದಿಂದ ಶಬರಿಮಲೆ ಯಾತ್ರೆಯನ್ನು ನಿರಂತರವಾಗಿ ಕೈಗೊಂಡು ಅಯ್ಯಪ್ಪ ಸ್ವಾಮಿಯ ಭಕ್ತರಲ್ಲಿ ಶ್ರದ್ಧೆ ಹಾಗೂ ಭಕ್ತಿ ಭಾವವನ್ನು ಬೆಳಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಧರ್ಮಶಾಸ್ತ್ರನ ಅನುಗ್ರಹ ಸದಾ ಇವರ ಮೇಲಿರಲಿ ಎಂಬ ಹಾರೈಕೆಯೊಂದಿಗೆ ಈ ವೇದಿಕೆಯಲ್ಲಿ ಇವರಿಗೆ ಗೌರವದ ಆಧಾರವನ್ನು ಸಲ್ಲಿಸುತ್ತಿದ್ದೇವೆ. ನಮ್ಮ ಗೌರವ ವಂದನೆಯನ್ನು ಸ್ವೀಕರಿಸಿದಂತಹ ಶ್ರೀ ಉಪೇಂದ್ರಾಚಾರ್ಯವರಿಗೆ ವಂದನೆಗಳು. ಮುಂದೆ ಇದೇ ಇದರಲ್ಲಿ ಶ್ರೀ ಈಶ್ವರ ಮಿತ್ತಡ್ಕ ಇವರನ್ನು ಶ್ರೀಗಳವರು ಶಾಲೆ ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅಯ್ಯಪ್ಪ ಭಜನಾ ಮಂದಿರ ಚೇವಾರು ಪಟ್ಲ ಇದರ ಒಬ್ಬ ಸತತ ಕಾರ್ಯಕರ್ತರಾದ ಈಶ್ವರ ಮಿತ್ತಡ್ಕ ಇವರು ಭಕ್ತಿ ಶ್ರದ್ಧೆ ಹಾಗೂ ಸೇವಾಭಾವದಿಂದ ನಮ್ಮೆಲ್ಲರ ಚಿರಪರಿಚಿತರು. ಇವರು 1970ರಲ್ಲಿ ಜನಿಸಿದ್ದು ತಂದೆ ಶಂಕರಮೂಲ್ಯ ಮತ್ತು ತಾಯಿ ಪೂವಕ್ಕ ಇವರ 3ನೇ ಪುತ್ರರು. ಇವರ ಸ್ವಗ್ರಾಮ ಕಂತಿಲ ಚಿಪ್ಪಾರು ಗ್ರಾಮ. ಇವರು ಕುರುಡಪದವು ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪೂರ್ಣಗೊಳಿಸಿರುತ್ತಾರೆ. 1991ರಲ್ಲಿ ರಂಜಿನಿ ಅವರೊಂದಿಗೆ ವಿವಾಹವಾಗಿ ಚೇವಾರು ಮಿತ್ತಡ್ಕದಲ್ಲಿ ಪ್ರಸ್ತುತ ವಾಸವಾಗಿದ್ದಾರೆ. ಇವರಿಗೆ ನಿತೇಶ್ ಮತ್ತು ತಿಲಕ್ ರಾಜ್ ಎಂಬ 2 ಮಕ್ಕಳಿದ್ದಾರೆ. ಪ್ರಸ್ತುತ ಇವರು ಮೆಕ್ಯಾನಿಕ್ ವೃತ್ತಿಯನ್ನು ನಿರ್ವಹಿಸುತ್ತಿದ್ದಾರೆ. ಸುಮಾರು 20 ವರ್ಷಗಳಿಂದ ಪ್ರಸ್ತುತ ಮಂದಿರದಲ್ಲಿ ನಿರಂತರ ಸೇವೆ ಸಲ್ಲಿಸುತ್ತಾ ಅಯ್ಯಪ್ಪ ಸ್ವಾಮಿಯ ಆರಾಧನೆ ಹಾಗೂ ಮಂದಿರದ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಇವರ ನಿಸ್ವಾರ್ಥ ಸೇವೆಗೆ ಧರ್ಮಶಾಸ್ತ್ರನ ಅನುಗ್ರಹ ಸದಾ ಹೀಗೆ ಇರಲಿ, ಉತ್ತಮ ಆರೋಗ್ಯವನ್ನು ಕರುಣಿಸಲಿ ಎಂದು ಹಾರೈಸುತ್ತಿದ್ದೇವೆ. ಇವರ ಸೇವೆಯನ್ನು ಗುರುತಿಸಿ ಈ ವೇದಿಕೆಯಲ್ಲಿ ಗೌರವ ಹಾಗೂ ಸನ್ಮಾನವನ್ನು ಸಲ್ಲಿಸುತ್ತಿದ್ದೇವೆ. ಧನ್ಯವಾದಗಳು ಶ್ರೀಯುತ ಈಶ್ವರ ಮಿತ್ತಡ್ಕ ಅವರಿಗೆ ಹಾಗೂ ಇವರ ಕಿರು ಪರಿಚಯವನ್ನು ಪರಿಚಯಿಸಿದಂಥ ಕುಮಾರಿ ಶ್ವೇತಾ ಅವರು ಕೂಡ ಅಭಿನಂದನೆಗಳು, ಧನ್ಯವಾದಗಳು. ಮುಂದೆ ಶ್ರೀ ಶಂಕರ ಮಂಟಪಾಡಿಯವರು ತಮ್ಮ ಅತಿಥಿ ಭಾಷಣವನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನನ್ನ ಒಲವಿನ ಮಿತ್ರರಿಬ್ಬರು ವೇದಿಕೆಯಲ್ಲಿದ್ದಾರೆ. ಒಂದು ರಘು ಕಳ್ಕಾರ್, ನಾವು ಒಟ್ಟಿಗೆ ಚಡ್ಡಿ ಹಾಕಿ ಓಡಾಡುವಂತಹ ಸಂದರ್ಭದಲ್ಲಿ ಆಟ ಆಡಿದವರು. ಅವರಷ್ಟು ಪ್ರಾಯ ನನಗೆ ಕಾಣುವುದಿಲ್ಲ, ಆದರೆ ಲೆಕ್ಕಾಚಾರದಲ್ಲಿ ಆಯಿತು. ಅದೇ ರೀತಿಯಲ್ಲಿ ನಾವು ಒಟ್ಟಿಗೆ ಸದಸ್ಯರಾಗಿದ್ದವರು ಹರೀಶ್ ಬೊಟ್ಟಾರಿ, ಜೊತೆಯಲ್ಲಿ ಪತ್ರಕರ್ತ ಮಿತ್ರ ಅಚ್ಯುತ ಚೇವಾರ್, ನಮ್ಮೆಲ್ಲರ ಗುರುಸ್ವಾಮಿಗಳು ಹಾಗೂ ಕ್ಷೇತ್ರದ ಅಭ್ಯುದಯಕ್ಕೆ ತನ್ನನ್ನು ಅರ್ಪಿಸಿಕೊಂಡಂಥವರು, ವೇದಿಕೆಯಲ್ಲಿ ವಕೀಲರು ಎಲ್ಲರೂ ಇದ್ದಾರೆ. ನಾನು ಬಹಳ ಧೈರ್ಯದಿಂದ ಸಂತೋಷದಿಂದ ಈ ವೇದಿಕೆಯ ಮುಂಭಾಗದಲ್ಲಿದ್ದೇನೆ. ಯಾಕೆಂತ ಹೇಳಿದರೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ರಕ್ಷಣೆಗೆ ವಕೀಲರು ವೇದಿಕೆಯಲ್ಲಿಯೇ ಇದ್ದಾರೆ, ಓಡಬೇಕಾದ ಅಗತ್ಯ ಇಲ್ಲ. ಆ ಧೈರ್ಯ ಉಂಟು. ನನ್ನಲ್ಲಿ ಹೇಳಿದಾಗ ಹೇಳಿದ್ದು ನೀನೊಮ್ಮೆ ಬರಬೇಕು ಅಂತ ಹೇಳಿದರು. ಆಯಿತು ಅಂತ ಒಪ್ಪಿಕೊಂಡೆ. ಯಾಕಂತ ಹೇಳಿದರೆ ನನ್ನನ್ನು ಕರೆದವರು ಅಂತವರೇ, ನನ್ನ ಹಾಗೇ ಇರುವವರು. ಇಲ್ಲಿ ಬಂದ ಮೇಲೆ 2 ಕಟ್ಟುಗಳನ್ನು ಒಟ್ಟಿಗೆ ತಲೆಯ ಮೇಲೆ ಇಟ್ಟ ಹಾಗೆ ಆಯಿತು. ಸ್ವಾಗತದಲ್ಲಿ ಹೇಳಿದರು ಧಾರ್ಮಿಕ ಭಾಷಣ ಮಾಡಲಿದ್ದಾರೆ ಅಂತ. ಅದಕ್ಕೆ ಯೋಗ್ಯ ವ್ಯಕ್ತಿ ನಾನು ಅಂತ ನಾನೇ ಆಲೋಚನೆ ಮಾಡಬೇಕು. ಆಮೇಲೆ ಈಗ ಕರೆದಾಗ ಹೇಳಿದರು 2 ಮಾತಾಡಬೇಕು ಅಂತ. ಆಗ ನನಗೆ ಸ್ವಲ್ಪ ಧೈರ್ಯ ಆಯಿತು. ಅದರಿಂದ ಸ್ವಲ್ಪ ಭಾರ ಕಡಿಮೆ ಆದಾಗ ಆಗಿದೆ. ನಾನು ಉದ್ದವಾಗಿ ಅಥವಾ ಪುರಾಣಗಳನ್ನು ಆಧರಿಸಿ ಅಥವಾ ಕಥೆಗಳನ್ನು ಆಧರಿಸಿ ತಮ್ಮಲ್ಲಿ ಮಾತನಾಡುವುದಕ್ಕೆ ಮುಂದಾಗುವುದಿಲ್ಲ. ಆದರೆ ಧರ್ಮ ಮತ್ತು ಅಧರ್ಮಗಳ ಒಳಗಿನ ವ್ಯತ್ಯಾಸ ಏನು ಎನ್ನುವುದನ್ನು ಸುಲಭವಾಗಿ ಹೇಳಬಹುದು. 2 ಶಬ್ದಗಳಲ್ಲಿ ಹೇಳಲಿಕ್ಕೆ ಆಗ್ತದೆ. ಅದಕ್ಕೆ ಮಾರ್ಕ್ 50 ಸಿಗಬಹುದು ಸರಿಯಾದರೆ. ನನ್ನ ಅನಿಸಿಕೆಯಂತೆ, ನನ್ನ ಮನೋಧರ್ಮದಂತೆ, ನನ್ನ ಜೀವನದಂತೆ ಈ ಧರ್ಮ ಮತ್ತು ಅಧರ್ಮಗಳನ್ನು 2 ಶಬ್ದಗಳಲ್ಲಿ ಹೇಳಲಿಕ್ಕೆ ಆಗ್ತದೆ. ಒಂದು, ಒಬ್ಬ ಮಾನವನನ್ನು ಬದುಕಲಿಕ್ಕೆ ಬಿಡುವುದು ಧರ್ಮ. ಒಬ್ಬ ಮಾನವನನ್ನು ಮಾನವನಾಗಿ ಬದುಕಲಿಕ್ಕೆ ಬಿಡುವಂತಹದ್ದು ಧರ್ಮ. ಒಬ್ಬ ಮಾನವನನ್ನು ಹೇಗೂ ಬದುಕಲಿಕ್ಕೆ ಬಿಡಬಾರದು ಅಂತ ಹೇಳುವುದು ಅಧರ್ಮ. ಸುಲಭದಲ್ಲಿ ಹೇಳಿದರೆ ಹಾಗೆ. ಕಥೆಗಳಲ್ಲೆಲ್ಲ ಇರುವುದು ಹಾಗೆ. ಈಗ ಮಹಾಭಾರತವನ್ನು ಹೇಳಿದರು, ರಾಮಾಯಣವನ್ನು ಹೇಳಿದರು, ಮತ್ತೊಂದು ಕಥೆಯನ್ನು ಹೇಳಿದರು, ಎಲ್ಲ ಹೇಳಿದರು. ಅಯ್ಯಪ್ಪನ ಕಥೆಯನ್ನು ಕೂಡ ಹೇಳಿದರು. ನಾವು ನಮ್ಮ ಹಿರಿಯರ ಪರಂಪರೆಯಿಂದ ಬಂದಂತಹ ಆಚರಣೆಗಳನ್ನು, ವಿಧಿವಿಧಾನಗಳನ್ನು ಎಷ್ಟು ಮಟ್ಟಿಗೆ ಅನುಸರಿಸುತ್ತೇವೆ ಅಂತ ನಾವು ಆಲೋಚನೆ ಮಾಡಬೇಕು. ಅದು ಇಲ್ಲವೇ ಇಲ್ಲ. ನಮ್ಮ ಹಿರಿಯರ ಆಚರಣೆಗಳು, ಪರಂಪರೆಗಳು ಯಾವುದೂ ನಮ್ಮಲ್ಲಿ ಇಲ್ಲ. ಯಾಕೆ ಮಾಯವಾಯಿತು? ಮಾಯವಾಗುವುದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ಹೊರಗಿನವರ ಆಕ್ರಮಣ ಅಲ್ಲ, ನಾವೇ ಅದನ್ನು ಮಾಯ ಮಾಡುತ್ತಾ ಇದ್ದೇವೆ. ಹಿಂದಿನ ಕಾಲದಲ್ಲಿ ಮಾವನನ್ನು ಕಂಡ ಕೂಡಲೇ ಅಳಿಯನಾದವ ದಾನೆ ಮಾಮು ಅಂತ ಹೇಳಿಕೊಂಡು ದೂರದಲ್ಲಿ ನಿಂತು ಮಾತಾಡ್ತಾನೆ. ಈಗ ಮಾವನನ್ನು ಕಂಡ ಕೂಡಲೇ ಹಾಯ್ ಮಾಮ. ಯಾವ ಸಂಸ್ಕೃತಿ ಅಂತ ನಾವು ನೋಡಿ. ತಾಯಿಯನ್ನು ಕಾಣಬೇಕಾದ್ರೆ ಮದುವೆಯಾಗಿ ಬಂದ ಗಂಡನ ಮನೆಯಲ್ಲಿರುವಂಥ ಹೆಣ್ಣು ಮಗಳು ತಾಯಿಯನ್ನು ಕಾಣಲಿಕ್ಕೆ ಮನೆಗೆ ಹೋಗಿ ತಾಯಿಯ ಆರೋಗ್ಯ ವಿಚಾರಗಳನ್ನೆಲ್ಲ ವಿಚಾರಿಸಿಕೊಂಡು ಮನೆಗೆ ಬಂದು ಎಲ್ಲವನ್ನು ಬಿತ್ತರಿಸ್ತಾಳೆ. ಈಗ ಆ ಮುದುಕಿಯ ಕೈಯಲ್ಲಿ ಒಂದು ಬೆಂಕಿ ಪೆಟ್ಟಿಗೆ ಉಂಟು, ನಮ್ಮ ಕೈಯಲ್ಲಿ ಉಂಟು. ಅಲ್ಲೋ ಎಂಚಲ್ಲರಮ್ಮ ಅಲ್ಲಿ ತಡೆಗುಳ್ಳೆ ಮಗ ಸಾಕು, ಇವಳು ಹೋಗ್ಲಿಕ್ಕೇ ಇಲ್ಲ. ಇದು ಸಂಸ್ಕೃತಿ ಅಂತ ನಾವು ಆಲೋಚನೆ ಮಾಡಬೇಕು. ಪರಸ್ಪರ ವೈಯಕ್ತಿಕವಾಗಿ ಮಾನವೀಯ ಸಂಪರ್ಕಗಳು ನಮ್ಮಲ್ಲಿ ತೀರಾ ಕಡಿಮೆಯಾಗಿದೆ. ಈ ಮಾನವೀಯ ಸಂಪರ್ಕಗಳ ಕೊರತೆಯಿಂದಾಗಿ ನಮಗೆ ಯಾರು ಏನು ಎನ್ನುವುದು ಗುರುತ ಸಿಗದಂತಾಗಿದೆ. ಅನ್ಯರ ಮನೆಯಲ್ಲಿ ಏನು ನಡೆಯುತ್ತಿದೆಯೋ ಅದು ನನ್ನ ಮನೆಯಲ್ಲಿಯೂ ನಡೆಯಬೇಕು ಎನ್ನುವಂತಹ ಭಾವನೆ ನಮಗೆ ಬಂದಿದೆ. ಅದು ಎಷ್ಟು ನಮ್ಮ ಸಂಸ್ಕಾರಕ್ಕೆ ಯೋಗ್ಯ ಅಂತ ನಾವು ಹೇಳಬಹುದು, ಆಲೋಚನೆ ಮಾಡಬೇಕು. ನಾನು ಮೊನ್ನೆ ಇಲ್ಲಿ ಹೇಳಬಹುದು ಅಂತ ಗೊತ್ತಿಲ್ಲ, ಆದರೆ ಇದು ಅಂಗಣದ ಹೊರಗೆ ಆದ ಕಾರಣ ಹೇಳಬಹುದು. ನಾನು ಒಂದು ಉತ್ತರ ಕ್ರಿಯೆಯ ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ ಮೊನ್ನೆ, ಐಲ ದೇವಸ್ಥಾನಕ್ಕೆ. ನಾನು ಉತ್ತರ ಕ್ರಿಯೆಯ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ 7 ಬಗೆಯ ಭಕ್ಷ್ಯಭೋಜಗಳನ್ನು ತಿಂದು ಬಂದಿದ್ದೇನೆ ಅಂತ ನಿಮ್ಮಲ್ಲಿ ಹೇಳಲಿಕ್ಕಲ್ಲ ಇದನ್ನು ಹೇಳುವುದು. ಆ ಉತ್ತರ ಕ್ರಿಯೆಯ ಕಾರ್ಯಕ್ರಮದಲ್ಲಿ, ಅದೊಂದು ವ್ಯಸನಪೂರಿತವಾದಂತಹ ಕಾರ್ಯಕ್ರಮದಲ್ಲಿ, ಬೇಸರದ ಕಾರ್ಯಕ್ರಮದಲ್ಲಿ ರಾಮಕೃಷ್ಣ ಕಾಟುಕೆಯವರ ಗಾನಮೇಳ.
ಎಷ್ಟು ಅದು ಈ ಕಾರ್ಯಕ್ರಮಕ್ಕೆ ಒಂದು ಯೋಜನೆ ಎಷ್ಟು ಇದೆ ಅಂತ ನೀವು ಆಲೋಚನೆ ಮಾಡಿ. ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಗಾನಮೇಳ ಇತ್ತು ಅಂತೇಳಿ ಅದು ನನ್ನ ಮನೆಯಲ್ಲಿ ಆ ಕಾರ್ಯಕ್ರಮದ ಇಲ್ಲದಿದ್ದರೂ ಇರುವ ಕಾರ್ಯಕ್ರಮದಲ್ಲಿ ಅದು ಬೇಕು ಅಂತೇಳಿ ಉತ್ತರ ಕ್ರಿಯೆಯ ಕಾರ್ಯಕ್ರಮದಲ್ಲಿ ಗಾನಮೇಳ ಕಾರ್ಯಕ್ರಮ ನೀಡುವುದು ಎಷ್ಟು ಯೋಗ್ಯ. ಇದು ಧರ್ಮಗಳ ಮೇಲೆ ಇರುವಂತಹ ಒಂದು ವಿವೇಚನೆಯನ್ನು ನಾವು ಮಾಡಬೇಕು. ನಮಗೆ ಸಿಕ್ಕಿದಂತಹ ಸಂದರ್ಭಗಳನ್ನು ಧರ್ಮದ ಒಳಿತಿಗಾಗಿ, ಧರ್ಮದ ಉಳಿವಿಗಾಗಿ, ಧರ್ಮವನ್ನು ಬೆಳೆಸುವುದಕ್ಕಾಗಿ ನಾವು ಉಪಯೋಗಿಸಿಕೊಳ್ಳಬೇಕು. ಒಂದು ಸಣ್ಣ ಉದಾಹರಣೆಯನ್ನು ಹೇಳಬಲ್ಲೆ. ನನ್ನ ಆಪ್ತ ಮಿತ್ರರಾದಂಥ ಒಬ್ಬರು ಶ್ರೀನಣ್ಣ ಅಂತ ಅವರ ಹೆಸರು. ಅವರು ಈಗ ಇಲ್ಲ, ಆದ ಕಾರಣ ಧೈರ್ಯವಾಗಿ ಹೇಳ್ಬೋದು. ಯಾಕೆಂತೇಳಿದರೆ ನೀವು ಹೋಗಿ ಅವರಲ್ಲಿ ಕೇಳಲಿಕ್ಕಿಲ್ಲ, ಕೇಳಬೇಕಾದ್ರೆ ನಿಮಗೂ ಹೋಗಲಿಕ್ಕೆ ಕಷ್ಟ ಉಂಟು. ಅವರು ಯಕ್ಷಗಾನದ ವೇಷಧಾರಿ. ಹಿಂದಿನ ಕಾಲದಲ್ಲಿ ನಾನು ಸಣ್ಣವನಿದ್ದಾಗ ಅವರು ವೇಷ ಪದ್ಯ ಹೇಳಿ ಮುಕ್ತಾಯ ಆದ ಮೇಲೆ ರಂಗಸ್ಥಳಕ್ಕೆ ನೃತ್ಯ ಮಾಡಿಕೊಂಡು ಬಂದು ರಂಗಸ್ಥಳದಲ್ಲಿ ಮಾತು ಆರಂಭಿಸಬೇಕು. ಆಗ ನಮ್ಮ ಈ ಧ್ವನಿವರ್ಧಕಗಳಿಗೆಲ್ಲ ಈಗ ಇರುವಂತಹ ವ್ಯವಸ್ಥೆಗಳಿಲ್ಲ. ಕೈಯಷ್ಟು ತೋರದ ತಂತಿಗಳೆಲ್ಲ ಇರ್ತದೆ. ಇವರು ಓಡಿಕೊಂಡು ಬರುವ ಗಡಿಬಿಡಿಯಲ್ಲಿ ಇವರ ಹೆಬ್ಬೆರಳಿಗೆ ಒಂದು ತಂತಿ ಸಿಲುಕಿ ಇವರು ರಂಗಸ್ಥಳದಲ್ಲಿ ಕವುಚಿ ಬಿದ್ದರು. ಒಂದು ವೇಷ ರಂಗಸ್ಥಳಕ್ಕೆ ಪ್ರವೇಶ ಮಾಡಿ ಅದರ ಅಬ್ಬರವನ್ನು ತೋರಿಸಬೇಕಾದಂತಹ ವೇಷ ರಂಗಸ್ಥಳದಲ್ಲಿ ಕವುಚಿ ಬಿದ್ದರೆ ಆಟವೇ ಹೋಯಿತು, ಹಾಳಾಯಿತು ಅಂತ ಲೆಕ್ಕ. ಅವರಿಗೆ ಬುದ್ಧಿವಂತಿಗುಂಟು, ನಮಗೆ ಈಗ ಅದು ಇಲ್ಲ. ಅವರು ಏನು ಮಾಡಿದರಂದರೆ ಕವುಚಿ ಬಿದ್ದಲ್ಲಿಂದಲೇ ಮಾತುಗಾರಿಕೆ ಆರಂಭಿಸಿದರು. ಮೊದಲಾಗಿ ಭೂಮಿ ತಾಯಿಗೆ ವಂದಿಸಿ, ಇವರು ವಯರು ಸಿಕ್ಕಿ ಕವುಚಿ ಬಿದ್ದದ್ದು. ಇವರ ಅರ್ಥಗಾರಿಕೆ ಮೊದಲಾಗಿ ಭೂಮಿ ತಾಯಿಗೆ ವಂದಿಸಿ, ಎಷ್ಟು ಸುಲಭದಲ್ಲಿ ಒಂದು ಆಪತ್ತನ್ನು ಆಲೋಚನೆಯಿಂದ ಬುದ್ಧಿವಂತಿಕೆಯಿಂದ ಆ ಮನುಷ್ಯ ಅದನ್ನು ಬದಲಾವಣೆ ಮಾಡಿದ್ದಾರೆ ನೋಡಿ. ಇಲ್ಲದಿದ್ದರೆ ಆಟವೇ ಹೋಯಿತು. ಅಂತಹ ಸಂದರ್ಭಗಳನ್ನು ಇವತ್ತಿಗೆ ನಮಗೆ ಉಪಯೋಗಿಸಿಕೊಳ್ಳುವುದಕ್ಕೆ ಆಗ್ತದ? ನಾನು ಹೇಳಿದರೆ ಯಾರು ಬೇಸರ ಮಾಡಬೇಡಿ, ನನ್ನ ಮನೋಧರ್ಮವನ್ನು ನಾನು ಹೇಳಿಯೇ ಹೋಗುವುದು. ಅಯ್ಯಪ್ಪನ ಚರಿತ್ರೆಯಲ್ಲಿ ಕೂಡ ಇತ್ತೀಚೆಗೆ ಕೆಲವೊಂದು ಅಲ್ಲೋಲ ಕಲ್ಲೋಲವಾಗುವಂಥ ಅಭಿಪ್ರಾಯಗಳು ಕೇಳಿ ಬರ್ತದೆ. ಅಯ್ಯಪ್ಪನ ಚರಿತ್ರೆಯ ಒಳಗೆ ವಾವರನೆಂಬ ಒಂದು ಪಾತ್ರ ಇರುವುದು ಸರಿಯೋ? ಅದು ಇರಬಾರ್ದು, ಅದನ್ನು ತೊಡೆದು ಹಾಕಬೇಕು, ಅದು ಧರ್ಮ ವಿರೋಧಿಯಾದಂತಹ ಒಂದು ವಿಷಯ ಅಂತ ಅಲ್ಲಿ ಪ್ರತಿಪಾದನೆಗೆ ಹೋಗ್ತಾರೆ. ಆ ಕಥಾಪಾತ್ರ ಧರ್ಮಕ್ಕೆ ಹೇಗೆ ಪೂರಕವಾಗಿರ್ತದೆ, ಧರ್ಮದ ಮಹಿಮೆಯನ್ನು ಹೇಗೆ ಎತ್ತಿ ಹೇಳುತ್ತದೆ ಅನ್ನುವುದನ್ನು ಹೇಳುವುದನ್ನು ನಾನು ನಿಮ್ಮ ಮುಂದೆ ಹೇಳುವುದಕ್ಕೆ ಬಯಸ್ತೇನೆ. ಅಯ್ಯಪ್ಪನ ಕಥೆಯ ಒಳಗೆ ಬಾವರನೆಂಬ ಕಥಾಪಾತ್ರ ಇರುವುದರಿಂದ ಅದು ಅಯ್ಯಪ್ಪನ ಮಹಿಮೆಗೆ ಹೇಗೆ ಪೂರಕವಾಗಿರ್ತದೆ ಎನ್ನುವುದನ್ನು ನಾವು ಆಲೋಚನೆ ಮಾಡಬೇಕು. ಎಳೆಯ ಪ್ರಾಯ ಯುವಕ ಅಂತ ಹೇಳಲಿಕ್ಕೆ ಆಗುವುದಿಲ್ಲ, ಬಾಲಕ ದುಷ್ಟನಾದ ದುರುಳನಾದಂಥ ವಾವರನನ್ನು, ಅತಿಕ್ರಮಣಕಾರಿಯಾದಂತಹ ವಾವರನನ್ನು, ಆಕ್ರಮಣಕಾರಿಯಂತಹ ವಾವರನನ್ನು, ಪಂದಳ ರಾಜ್ಯಕ್ಕೆ ಆಕ್ರಮಣ ಮಾಡಿ ಎಲ್ಲವನ್ನು ಸ್ವಾಧೀನಪಡಿಸಿಕೊಂಡಂತಹ ವಾವರನನ್ನು ಯುದ್ಧ ಮಾಡಿ ಮಣಿಸಿ ತನ್ನ ಅಂಕಿತದ ಒಳಗೆ ಇರಿಸಿದ್ದಾನೆ ಅಂತ ಹೇಳುವಾಗ ನಮ್ಮ ಧರ್ಮದ ಮಹತ್ವ ಎಷ್ಟು ಎನ್ನುವುದನ್ನು ಅಲ್ಲಿ ನಾವು ಆಲೋಚನೆ ಮಾಡಬೇಕು. ಎಂತಹ ದುರುಳನೇ ಆದರೂ ಕೂಡ ಆತ್ಮಸ್ಥೈರ್ಯದಿಂದ, ಧೈರ್ಯದಿಂದ, ಧರ್ಮದ ಮೇಲಿನ ಅಭಿಮಾನದಿಂದ ಹೋರಾಡಿ ಅವನನ್ನು ಮಣಿಸಿ ತನ್ನ ಅಂಕಿತದೊಳಗೆ ಇರಿಸಿಕೊಂಡು ತನ್ನ ಧರ್ಮವನ್ನು ನಂಬುವಂತೆ ಮಾಡುವುದಕ್ಕೆ ಅಯ್ಯಪ್ಪನಿಂದ ಸಾಧ್ಯ ಆಗಿದೆ ಅಂತ ಹೇಳಿದರೆ ಅಯ್ಯಪ್ಪನ ಕಥಾ ಅವತರಣಿಕೆಯಲ್ಲಿ ವಾವರನೆಂಬ ಪಾತ್ರ ಸೂಕ್ತವಾಗಿ ಬೇಕು ಎನ್ನುವುದು ನನ್ನ ಅಭಿಪ್ರಾಯ. ಇದು ಸಾಂದರ್ಭಿಕವಾಗಿ ಹೇಳಿದ ಅಷ್ಟೇ, ಜಿಜ್ಞಾಸೆಗೆ ಬೇಕಾಗಿ ಹೇಳಿದ್ದಲ್ಲ. ಈಗ ನಾವು ನಮ್ಮ ವಾಸ್ತವಿಕತೆಗೆ ಬರೋಣ. ನಮ್ಮ ಜೀವನದಲ್ಲಿ ನಮ್ಮ ಧರ್ಮವನ್ನು ಅನುಸರಿಸಿಕೊಂಡು ನಾವು ಬಾಳುವುದು ಹೇಗೆ ಅಂತ ಹೇಳುವುದನ್ನು ನೋಡಬೇಕು. ನಮಗೆ ನಮ್ಮದು ಬೇಡ, ಪಾಶ್ಚಾತ್ಯರದೆಲ್ಲ ಬೇಕು. ಹಿಂದೆ ನಮ್ಮ ಊರಿನಲ್ಲಿ ಮನೆ ತುಂಬಿಸುವುದು ಅಂತ ಇತ್ತು, ಈಗ ಇಲ್ಲ. ಹೊಸ ಅಕ್ಕಿ ಊಟ ಮಾಡುವುದು ಅಂತ ಇತ್ತು, ಈಗ ಇಲ್ಲ. ಹೊಸ ಅಕ್ಕಿ ಬಂದರೆ ಮನೆಯವರನ್ನೇ ಹೊಸ ಅಕ್ಕಿ ಊಟ ಮಾಡೋದು, ಯಾವಾಗ ಊಟ ಮಾಡಿದರೂ ಯಾರಿಗೂ ತೊಂದರೆ ಇಲ್ಲ, ಮಾಡಬಹುದು.
ಆದರೆ ಆ ಕಾರ್ಯಕ್ರಮ ಮಾಡುವುದಕ್ಕೆ ತನ್ನ ಕುಟುಂಬದವರೆಲ್ಲರೂ ಒಂದು ದಿನ ಬಂದು ಮನೆಯಲ್ಲಿ ಸೇರಲಿ, ಎಲ್ಲರನ್ನು ಒಟ್ಟಿಗೆ ನೋಡುವ ಎನ್ನುವ ಭಾವನೆಯಿಂದ. ಅದನ್ನು ಈಗ ಮಾಡ್ತಾರಾ? ಇಲ್ಲ. ಮಾಡಲೇಬೇಕು ಅಂತ ನಾನು ವಾದ ಮಾಡುವುದಿಲ್ಲ, ಸೌಕರ್ಯ ಇದ್ದವರು ಮಾಡಬಹುದು. ಕೆಲವೊಂದು ಆಚಾರ ವಿಚಾರಗಳನ್ನು ನಾವು ಕೈ ಬಿಡುತ್ತಾ ಬರ್ತಾ ಇದ್ದೇವೆ, ಅದು ಎಷ್ಟು ಸರಿ ಅಂತ ನಾವು ಯೋಚನೆ ಮಾಡಬೇಕು. ನಮ್ಮ ಮನೆಯ ಮಕ್ಕಳಿಗೆ, ನಮ್ಮ ಮನೆಯಲ್ಲಿರುವಂತಹ ಬಂಧುಗಳಿಗೆ ಇದನ್ನು ಹೇಳಿಕೊಡುವುದಕ್ಕೆ ನಮಗೆ ಪುರುಸೊತ್ತಿಲ್ಲ. ನಮಗೆ ಬೇರೆ 10 ಹಲವು ವಿಚಾರಗಳಿವೆ ನಮ್ಮ ಮನೆಯಲ್ಲಿ. ಯಾಕೆ ನಾವು ಹೇಳಿಕೊಡುವುದಿಲ್ಲ? ಅಜ್ಜ, ಮಾವ, ಅಪ್ಪ ಇತ್ಯಾದಿ ಗುರು ಹಿರಿಯರುಗಳು, ಉಪಾಧ್ಯಾಯರುಗಳೆಲ್ಲ ಬಂದರೆ ನಾನು ಹೇಗೆ ನಡೆದುಕೊಳ್ಳಬೇಕು ಮಗನೇ ಅಂತ ಮಗುವಿಗೆ ಹೇಳಿಕೊಡುವುದಕ್ಕೆ ನಮಗೆ ಪುರುಸೊತ್ತಿಲ್ಲ ಮನೆಯಲ್ಲಿದ್ದವರಿಗೆ. ನಾನು ನನ್ನ ಮನೆಯ ಒಂದು ಕಥೆಯನ್ನೇ ನಿಮಗೆ ಹೇಳುವ. ಮೊನ್ನೆ ಎಲ್ಲಿಗೆ ಹೋಗಿ ಬಂದು ನಾನು ಊಟ ಮಾಡಲಿಕ್ಕೆ ಅಂತ ಕೂತ್ಕೊಂಡಿದ್ದೇನೆ ಬೆಂಚಿನಲ್ಲಿ. ನಮ್ಮ ಮನೆಯಲ್ಲಿ ಸಾಮಾನ್ಯ ಮರದ ಬೆಂಚ್ ಇರುವುದು, ಡೈನಿಂಗ್ ಟೇಬಲ್ ಅಂತ ಹೇಳಲಿಕ್ಕೆ ಆಗುವುದಿಲ್ಲ, ಅದು ಅಂಥದ್ದೊಂದು ಇರುವುದು. ಅಲ್ಲಿ ಕೂತುಕೊಂಡಾಗ ಅನ್ನದ ಬಟ್ಟಲು ಬಂದಿದೆ, ಪದಾರ್ಥದ ಬಟ್ಟಲು ಬರುವುದಿಲ್ಲ, ತಟ್ಟೆ. ನಾನು ಅವಳನ್ನು ಕರೆದು ಹೇಳಿದೆ, ಎಲ್ಲಿದ್ದೀಯ ನೀನು? ಈ ಖಾಲಿ ಅನ್ನವನ್ನು ಊಟ ಮಾಡುವುದೇ ಧಾನ್ಯ ಇರು ಸೈಪ್ಪರ ಭಾರ್ಗವಿ ಮುಗಿಯ ನಡು, ಇರು ಸೈಪ್ಪರ ಭಾರ್ಗವಿ ಮುಗಿಯ ನಡು ಅಂತ ಅನ್ನದ ಪಾತ್ರ ಮುಂಭಾಗದಲ್ಲಿಟ್ಟು ಇವಳ ಸಾಂಬಾರಿನ ಪಾತ್ರ ಬರಬೇಕಾದ್ರೆ ಟಿವಿಯಲ್ಲಿ ಭಾರ್ಗವಿ ಮುಗಿಯುವವರೆಗೆ ನಾನು ಕಾಯಬೇಕು. ಎಂತಹ ಒಂದು ದುರವಸ್ಥೆ ನಮ್ಮ ಪಾಲಿಗೆ ಅಂತ ನಾವು ಆಲೋಚನೆ ಮಾಡಿ ನೋಡಿ. ಭಾರ್ಗವಿಯನ್ನು ನೋಡಬೇಡ ಅಂತ ನಾನು ಹೇಳುವುದಲ್ಲ, ಅಥವಾ ಇನ್ನಿತರ ಯಾವುದೇ ವಿಚಾರಗಳನ್ನು ನೋಡಿ, ಆದರೆ ಮಾಡುವುದನ್ನು ಮಾಡಿದ ಮೇಲೆ ನೋಡಿದರೆ ಆಗುವುದಿಲ್ವೇ? ಉಡುಗೆ ತೊಡುಗೆಗಳಲ್ಲಿ ಕೂಡ ಎಷ್ಟೊಂದು ವ್ಯತ್ಯಾಸ ಇದೆ. ನಾನು ಹೇಳಿದರೆ ಯಾರೂ ಬೇಸರ ಮಾಡಬೇಡಿ. ಉಡುಪು ಧರಿಸುವುದು ಯಾಕೆ ಎನ್ನುವ ಬೋಧ ಇಲ್ಲದಂತಹ ಉಡುಪುಗಳು ಇವತ್ತು ನಮ್ಮ ಪ್ರಪಂಚದಲ್ಲಿ ಕಾಣುವುದು. ನಮ್ಮ ಹಿರಿಯರು ಉಡುಗೆ ತೊಡುಗೆಗಳನ್ನು ನಮಗೆ ಕೊಟ್ಟದ್ದು ನಮ್ಮ ಮಾನ ಮುಚ್ಚುವುದಕ್ಕೆ ಅಂತ ಹೇಳುವ ಬೋಧವೇ ಇಲ್ಲದಂಥವರು ಇರುವುದು. ನನ್ನ ಹಿರಿಯರು ಬಟ್ಟೆ ಉಡುವುದಕ್ಕೆ ಬೇಕಾಗಿ ಹೋರಾಟ ಮಾಡಿದವರು. ಮೊಣಕಾಲಿಂದ ಕೆಳಗೆ ಬಟ್ಟೆ ಉಡಬಾರದು ಎನ್ನುವಂತಹ ಒಂದು ದುಷ್ಟ ಸಂಪ್ರದಾಯ ಇದ್ದಾಗ ಮೊಣಕಾಲಿಂದ ಕೆಳಗಿನವರೆಗೆ ಬಟ್ಟೆ ಉಡಬೇಕು ಅಂತ ಹೇಳುವ ಹೋರಾಟ ಮಾಡಿದವರು. ಆದರೆ ಈಗಿನ ಯುವಕರು ಇದ್ದ ಬಟ್ಟೆಯನ್ನು ಬಿಸಾಡುವುದಕ್ಕೆ ಹೋರಾಟ ಮಾಡುವುದಲ್ವ? ನಾವು ಆಲೋಚನೆ ಮಾಡಿ ನೋಡಿ. ಹೆಂಗಸರು ಅಷ್ಟೇ, ನಮ್ಮ ಸಹೋದರಿಯರು ಹಾಗೇ ಮಾಡುವಂಥದ್ದು. ಕೆಲವರ ಉಡುಗೆ ತೊಡುಗೆಗಳನ್ನು ನೋಡಿ ಯಾಕೆ ಹಾಕಿದ್ದಾರೆ ಅಂತ ನನಗೂ ಗೊತ್ತಾಗುವುದಿಲ್ಲ, ಅವರಿಗೂ ಗೊತ್ತಿಲ್ಲ. ಆ ರೀತಿಯ ಉಡುಗೆ ತೊಡುಗೆಗಳು. ಒಂದೊಂದು ಉಡುಗೆ ಹೆಸರು ನೋಡಿ, 2 ಪೀಸ್ 3 ಪೀಸ್, ಅದು ಇಂಗ್ಲೀಷಿನಲ್ಲಿ ಹೇಳುವಾಗ, ಕನ್ನಡದಲ್ಲಿ ಹೇಳಿದರೆ 2 ತುಂಡು 3 ತುಂಡು ಅಂತ. ಇನ್ನೂ ಕೊನೆಯ ಕಾಲ ನನ್ನ ಆಯುಷ್ಯ ಮುಗಿಯುವುದರೊಳಗೆ ನೋ ಪೀಸ್ ಆಗ್ತದ ಅಂತ ನನಗೆ ಭಯ ಕಾಣ್ತಾ ಇದೆ. ಪೀಸೇ ಇಲ್ಲದ ಉಡುಗೆ. ಈಗ ಎಲ್ಲರೂ ಗಂಡಸರೆಲ್ಲರೂ ಚಪ್ಪಾಳೆ ತಟ್ಟಿದ್ದಾರೆ, ಅವರನ್ನು ಚಪ್ಪಾಳೆ ತಟ್ಟಿಸುವುದಕ್ಕೆ ಹೇಳಿದ್ದಲ್ಲ. ನಮ್ಮಲ್ಲಿಯೂ ಕೂಡ ಅಂತಹ ಕೊರತೆಗಳುಂಟು. ಈಗ ಸ್ವಲ್ಪ ಕಡಿಮೆ ಆಗಿದೆ, ಮೊದಲಿತ್ತು. ಒಳಗೆ ಹಾಕಿದಂಥ ಒಳ ಉಡುಪಿನ ಜಾತಿ ಯಾವುದಂತ ಗೊತ್ತಾಗುವ ರೀತಿಯಲ್ಲಿ ಪ್ಯಾಂಟು. ಯಾರಾದರೂ 4 ಮಂದಿ ಹೋಗುತ್ತಾ ಇರುವಾಗ ಇವ ಬೇಕಂತಲೇ ಕೈಯಲ್ಲಿದ್ದಂತಹ ಟವೆಲನ್ನು ಕೆಳಗೆ ಹಾಕಿ ಬಗ್ಗುವಾಗ ಪ್ಯಾಂಟ್ ಜಾರ್ತದೆ, ಒಳ ಉಡುಪಿನ ಹೆಸರು ಕಾಣ್ತದೆ. ಇದು ಅವನಿಗೆ ಗೊತ್ತಾಗಬೇಕಂತ ಟವೆಲ್ ಬಿದ್ದದ್ದಲ್ಲ, ಬೇಕಂತಲೇ ಹಾಕಿದ್ದು. ಕೆಲವರ ಪ್ಯಾಂಟ್ಗಳನ್ನು ನೋಡಿ, ನಾನು ಮೊದಲು ನೋಡಿದ್ದು, ಈಗ ಕಾಣುವುದಿಲ್ಲ. ಅದು ಹೇಗೆ ಸೊಂಟದಲ್ಲಿ ನಿಂತಿದ್ದಂಥ ಅಯ್ಯಪ್ಪನಿಗೆ ಗೊತ್ತು, ನನಗೂ ಗೊತ್ತಾಗುವುದಿಲ್ಲ. ಈಗ ಉದುರಿ ಬೀಳ್ತದೆ ಅಂತ ಹೇಳುವ ರೀತಿಯಲ್ಲಿದೆ. ಯಾಕೆ ಇದನ್ನೆಲ್ಲ ಹೇಳ್ತೇನೆ ಅಂತ ಹೇಳಿದರೆ, ನಮ್ಮ ಆಚಾರ ವಿಚಾರಗಳನ್ನು ನಾವು ಉಳಿಸಿಕೊಂಡು ನಮ್ಮ ಬದುಕಿನಲ್ಲಿ ಏನು ಅಗತ್ಯವೋ ಅದನ್ನು ಮಾಡಿಕೊಂಡು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಸ್ನೇಹ ಜೀವಿಗಳಾಗಿ ನೆರೆ ಕರೆಯವರನ್ನು ನನ್ನಂತೆಯೇ ಎಂದು ಭಾವಿಸುತ್ತಾ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದುಕೊಂಡು ಜಾತಿ ಧರ್ಮಗಳ ವ್ಯತ್ಯಾಸವನ್ನು ಮಾಡದೆ ಮಾನವರೆಂಬ ನೆಲೆಯಲ್ಲಿ ಬದುಕುವಂತಹ ಸಂದೇಶವನ್ನು ಸ್ವಾಮಿ ಅಯ್ಯಪ್ಪ ನಮ್ಮ ಮುಂಭಾಗದಲ್ಲಿ ತನ್ನ ಜೀವನದ ಮೂಲಕ ನಮಗೆ ತೋರಿಸಿಕೊಟ್ಟಿದ್ದಾರೆ. ಅದನ್ನು ನಾವು ಪಾಲಿಸುವುದರ ಮೂಲಕ ನಮ್ಮ ಜಾತಿಗೋ ನಮ್ಮ ಧರ್ಮಕ್ಕೋ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನು ನಮ್ಮ ಕುಟುಂಬದ ಮನೆಯಲ್ಲಿಯೋ ನಮ್ಮ ಮನೆಯಲ್ಲಿಯೋ ಮಾಡಿಕೊಂಡು ಸಾರ್ವಜನಿಕವಾದಲ್ಲಿ ವ್ಯತ್ಯಾಸಗಳನ್ನು ತೋರಿಸಬಾರದು ಎನ್ನುವಂತಹ ನೀತಿಯನ್ನು ಅಯ್ಯಪ್ಪ ಸ್ವಾಮಿ ನಮ್ಮ ಜೀವನದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅದನ್ನು ಮನಸಾ ಸ್ಮರಿಸಿಕೊಂಡು ಅಯ್ಯಪ್ಪನ ಭಕ್ತಿಯನ್ನು ಮಾಡುವುದರ ಜೊತೆಗೆ
ಅಯ್ಯಪ್ಪನ ಜೀವನದಲ್ಲಿ ಅಯ್ಯಪ್ಪ ಯಾವ ಉದ್ದೇಶವನ್ನು ಯಾವ ಧ್ಯೇಯವನ್ನು ಈ ಸಮಾಜಕ್ಕೆ ಹೇಳಿಕೊಟ್ಟಿದ್ದಾರೋ ಅದನ್ನು ಪಾಲಿಸುವುದಕ್ಕೆ ನಾವೆಲ್ಲರೂ ಕೂಡ ಕಟಿಬದ್ಧರಾಗಬೇಕು ಎನ್ನುವುದಾಗಿ ತಮ್ಮಲ್ಲಿ ವಿನಂತಿಸುತ್ತಾ, ಇಂತಹ ಒಂದು ಸಂದರ್ಭದಲ್ಲಿ ಒಬ್ಬ ಸಣ್ಣ ಅನುಭವ ಇರುವಂತಹ ನನ್ನಂಥವರನ್ನು ಕರೆದು ಈ ಮಹತ್ತರವಾದಂಥ ಜವಾಬ್ದಾರಿಯನ್ನು ಹೊರಿಸಿದಂತಹ ಇದರ ಕಾರ್ಯಕರ್ತರಿಗೆ ಅನಂತ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ, ಎಲ್ಲರನ್ನೂ ಕೂಡ ಆ ದೇವರು ಆಯುರಾರೋಗ್ಯ ಸೌಭಾಗ್ಯಗಳನ್ನು ಕೊಟ್ಟು ಎಲ್ಲರನ್ನು ಕಾಪಾಡಿಕೊಂಡು ಬರಲಿ ಎಂದು ಪ್ರಾರ್ಥಿಸುವುದರ ಜೊತೆಯಲ್ಲಿ ಮಾನ್ಯ ಮಹಾಜನತೆಯಲ್ಲಿ ಒಂದು ವಿನಂತಿ. ದೇಲಂಪಾಡಿ ಕ್ಷೇತ್ರದಲ್ಲಿ ಧನುಪೂಜೆ ವಿಜೃಂಭಣೆಯಿಂದ ಮಹಾಲಿಂಗೇಶ್ವರ ಸ್ವಾಮಿಯ ದಯೆಯಿಂದ ನಡೆಯುತ್ತಾ ಇದೆ. ಅಲ್ಲಿಗೂ ಕೂಡ ತಾವೆಲ್ಲವರು ಕೂಡ ಬರಬೇಕು, ಬಂದು ಆ ಪೂಜೆಯ ಯಶಸ್ಸಿನಲ್ಲಿ ಪಾಲು ಪಡೆಯಬೇಕು ಅಂತ ನಿಮ್ಮಲ್ಲಿ ವಿನಂತಿಸುತ್ತಾ, ಹೇಳಿದ್ದರಲ್ಲಿ ಹೆಚ್ಚು ಕಡಿಮೆ ಇದ್ದರೆ ಹೆಚ್ಚನ್ನು ನೀವು ಇಟ್ಟುಕೊಳ್ಳಿ, ಕಮ್ಮಿ ಆದದ್ದನ್ನು ನನ್ನ ಪಾಲಿಗೆ ಬಿಡಿ ಅಂತ ಹೇಳಿಕೊಂಡು ಮಾತು ಮುಗಿಸ್ತೇನೆ. ನಿಮಗೆ ವಂದನೆಗಳನ್ನು ಅರ್ಪಿಸ್ತೇನೆ. ಸರಿ, ಇದೇವರೆಗೆ ವಿಶೇಷ ಮುಖ್ಯ ಅತಿಥಿ ಭಾಷಣ ಮಾಡಿದಂಥ ಶ್ರೀ ಶಂಕರ ಮಾಸ್ಟರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಸಭಾ ಕಾರ್ಯಕ್ರಮದ ಕೊನೆಯ ಹಂತ, ಸಮಯದ ಅಭಾವ ಕೂಡ ಇರ್ತದೆ. ಆದ್ದರಿಂದ ಸಭಾ ಕಾರ್ಯಕ್ರಮದ ಕೊನೆಯ ಹಂತವಾಗಿ ಇದೀಗ ಧನ್ಯವಾದ ಕಾರ್ಯಕ್ರಮವನ್ನು ನಡೆಸೋದಕ್ಕಿದ್ದೇವೆ. ನಮ್ಮ ಈ ಸಭಾ ಕಾರ್ಯಕ್ರಮದಲ್ಲಿ ನಮಗೆ ಆಶೀರ್ವಚನ ಮಾಡಿದಂತಹ ಪರಮ ಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿ, ಶ್ರೀ ಒಡಿಯೂರು ಗುರುದೇವ ಸಂಸ್ಥಾನ, ಶ್ರೀ ದತ್ತಾಂಜನೇಯ ಕ್ಷೇತ್ರ, ದಕ್ಷಿಣ ಗಣಗಾಪುರ ಇವರಿಗೆ ನಮ್ಮ ದೀಪೋತ್ಸವ ಸಮಿತಿಯ ಪರವಾಗಿ, ಭಜನಾ ಮಂದಿರ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ವಸಂತ ಪೈ ಬದಿಯಡ್ಕ ಉದ್ಯಮಿಗಳು ಇವರು ಆಗಮಿಸಬೇಕಿತ್ತು. ಅನಿವಾರ್ಯ ಕಾರಣಗಳಿಂದ ಬರುವುದಕ್ಕೆ ಅನಾನುಕೂಲವಾಗ್ತದೆ ಎಂಬ ದೂರವಾಣಿ ಸಂದೇಶ ಮೂಲಕ ತಿಳಿಸಿರ್ತಾರೆ. ಅವರಿಗೂ ಕೂಡ ನಮ್ಮ ಜಂಟಿ ಸಮಿತಿಗಳ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಶ್ರೀಮತಿ ರಾಜೀವ್ ಶೆಟ್ಟಿಗಾರ್, ಈ ವಾರ್ಡಿನ ಮಾಜಿ ಸದಸ್ಯರು, ಅವರು ಕೂಡ ನಮ್ಮ ಸಭಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ತಲುಪಿರುತ್ತಾರೆ. ವೇದಿಕೆಗೆ ಬನ್ನೆಂದು ತಿಳಿಸಿದ್ರು ಕೂಡ ಅವರು ನೀವು ಕಾರ್ಯಕ್ರಮವನ್ನು ಮುಂದುವರಿಸಿ ಎಂಬುದಾಗಿ ತಿಳಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಜಂಟಿ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ಬಾಡೂರು ಯಜಮಾನ ಕುಂಜಣ್ಣ ಭಂಡಾರಿಗಳು, ಶ್ರೀ ಕ್ಷೇತ್ರ ಕಂಬಾರು ಇದರ ಆಡಳಿತ ಮುಕ್ತೇಶ್ವರಾಗಿದ್ದಾರೆ. ಇವರು ಕೂಡ ಆಗಮಿಸಬೇಕಿತ್ತು. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸುವುದಕ್ಕೆ ಅನಾನುಕೂಲವಾಗುತ್ತದೆ. ನೀವು ಕಾರ್ಯಕ್ರಮವನ್ನು ಯಥಾ ರೀತಿಯಲ್ಲಿ ಮುಂದುವರಿಸಲಿ, ಶ್ರೀ ಕಂಬಾರು ದೇವಿಯ ಪೂರ್ಣಾನುಗ್ರಹ ನಿಮಗೆ ಸದಾ ಇರಲಿ ಎಂಬುದಾಗಿ ಶುಭ ಹಾರೈಸಿದ್ದಾರೆ. ಅವರಿಗೂ ಕೂಡ ನಮ್ಮ ಜಂಟಿ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಇನ್ನೋರ್ವ ಕೊಡುಗೆ ಇದ್ದಾನೆ. ಕಂಬಾರು ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರದ ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷರಾಗಿದ್ದಂತಹ ಶ್ರೀ ಮಹಾಬಲೇಶ್ವರ ಭಟ್ಟೆಡಕಾನ ಉದ್ಯಮಿ, ಇವರು ಕೂಡ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಬೇಕಿತ್ತು. ಆದರೆ ಅವರು ಈಗಾಗಲೇ ನನ್ನ ಅಂದಾಜು ಅವರ ಮನೆಗೆ ತಲುಪಿರಬಹುದು. ರಾತ್ರಿಯ ಕಾರ್ಯಕ್ರಮಕ್ಕಂತೂ ಖಂಡಿತವಾಗಿಯೂ ತಲುಪುತ್ತೇನೆ ಎಂಬುದಾಗಿ ತಿಳಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಜಂಟಿ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಮಂಗಳೂರು ತಾಲೂಕಿನ ಭೂ ನ್ಯಾಯ ಮಂಡಳಿಯ ಸದಸ್ಯೆ ಶ್ರೀಮತಿ ಸೌಮ್ಯಲತಾ ಇವರು ಆಸೀನರಾಗಿದ್ದಾರೆ. ವಿಶೇಷವಾಗಿ ಆಗಮಿಸಿ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ನಮ್ಮ ಭಜನಾ ಮಂದಿರ ಸಮಿತಿಯ ಪರವಾಗಿ ಮತ್ತು ದೀಪೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಇಂದಿನ ನಮ್ಮ ಈ ಸಭಾ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಚಿರಪರಿಚಿತ ಅಂತ ಶ್ರೀ ಅಚ್ಯುತ ಚೇವಾರು, ಪವಿಳಿಕೆ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು, ಹಾಗೆ ಈ ವಾರ್ಡಿನ ಮಾಜಿ ಸದಸ್ಯರಾಗಿದ್ದ ಶ್ರೀ ಹರೀಶ್ ಭಟ್ಟಾರಿಯವರು, ಇವರು ಕೂಡ ನಿಮ್ಮೆಲ್ಲರ ಚಿರಪರಿಚಿತರು. ಇವರಿಗೂ ಕೂಡ ನಮ್ಮ ದೀಪೋತ್ಸವ ಸಮಿತಿಯ ಪರವಾಗಿ ಹಾಗೂ ಭಜನಾ ಮಂದಿರ ಸಮಿತಿಯ ಪರವಾಗಿ ಮತ್ತು ಇವರಿನ ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಇಂದಿನ ನಮ್ಮ ಈ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ದೀಪೋತ್ಸವ ಸಮಿತಿಯ ಪರವಾಗಿ ವಿಶೇಷವಾದಂತಹ ಅಭಿನಂದನೆಯನ್ನು ಸ್ವೀಕರಿಸಿದಂಥ ಈ ಮಂದಿರದ ಅರ್ಚಕರು ಗುರುಸ್ವಾಮಿಗಳಾದಂಥ ಶ್ರೀ ಉಪೇಂದ್ರಾಚಾರ್ಯ ಹಾಗೂ ಈಶ್ವರ ಕುಲಾಲ್ ಮಿತ್ತಲ್ಕ, ಇವರಿಗೂ ಕೂಡ ನಮ್ಮ ದೀಪೋತ್ಸವ ಸಮಿತಿಯ ಪರವಾಗಿ ಭಜನಾ ಮಂದಿರ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆಗಮಿಸಿದಂಥ ನಮ್ಮನ್ನು ಇದುವರೆಗೆ
ಅತಿಥಿ ಭಾಷಣ ಮಾಡಿದಂತಹ ಶಂಕರಯ್ಯ ಮಂಟಪಾಡಿ ನಿವೃತ್ತ ಮುಖ್ಯೋಪಾಧ್ಯಾಯರು ಹಾಗೂ ದೇವಸ್ಥಾನ ಬೋರ್ಡಿನ ಮಾಜಿ ಸದಸ್ಯರಾದಂತಹ ಶ್ರೀ ಶಂಕರಯ್ಯ ಮಂಟಪಾಡಿ ಇವರಿಗೂ ಕೂಡ ನಮ್ಮ ದೀಪೋತ್ಸವ ಸಮಿತಿಯ ಪರವಾಗಿ ಮತ್ತು ನಮ್ಮ ಭಜನಾ ಮಂದಿರ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಮ್ಮ ಭಜನಾ ಮಂದಿರ ಸಮಿತಿಯ ಗೌರವಾಧ್ಯಕ್ಷರಾದಂತಹ ಶ್ರೀ ರಘು ಕಲ್ಕಾರಿ ಅವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ನಮ್ಮ ಜಂಟಿ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಇಂದಿನ ಈ ನಮ್ಮ ದೀಪೋತ್ಸವ 26ನೇ ವರ್ಷದ ದೀಪೋತ್ಸವ ಹಾಗೂ ಭಜನಾ ಮಂದಿರದ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಇದರ ಕಟೀಲು ಮೇಳದ ಆಟದ ಯಕ್ಷಗಾನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಒದಗಿಸಿಕೊಟ್ಟಂತಹ ಶ್ರೀ ಕೆ ದಿವಂಗತ ಗಂಗಮ್ಮ ಮತ್ತು ಮಕ್ಕಳು ಶ್ರೀ ಕೆ ಕೃಷ್ಣನಾಯಕ್ ಕುಂಡಾಪು ಇವರಿಗೆ ಮತ್ತು ಇವರ ಕುಟುಂಬದವರಿಗೂ ಮನೆಯವರಿಗೂ ನಮ್ಮ ಭಜನಾ ಮಂದಿರ ಸಮಿತಿಯ ಪರವಾಗಿ ಹಾಗೂ ದೀಪೋತ್ಸವ ಸಮಿತಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಹಾಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇಲ್ಲಿಗೆ ನಮ್ಮ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷರ ಅನುಮತಿಯ ಮೇರೆಗೆ ಇಂದಿನ ಈ ಸಭಾ ಕಾರ್ಯಕ್ರಮ ನಾವು ಇದೀಗ ಮುಕ್ತಾಯಗೊಳಿಸಿದ್ದೇವೆ ಎಂಬುದಾಗಿ ಘೋಷಿಸ್ತಾ ಇದ್ದೇವೆ. ഇത് മാറ്റണം അതാണ് ഇത് കൊണ്ടാൻ പറ്റില്ലല്ലോ ആ ട്രൈപോഡ് മാറ്റണം ഇത് കൊണ്ടായെങ്കിൽ ഞാൻ കാട്ടി കിട്ടാം 8 പോയിട്ടാണ് ചേഞ്ച് ആക്കാം ക്യാമറ ಇನ್ನೀಗ ಇಲ್ಲಿಗೆ ಆಗಮಿಸಿದಂತಹ ಎಲ್ಲ ಭಕ್ತಾಭಿಮಾನಿಗಳಿಗೆ ನಮ್ಮ ದೀಪೋತ್ಸವ ಸಮಿತಿ ಪರವಾಗಿ ಹಾಗೂ ಭಜನಾ ಮಂದಿರ ಸಮಿತಿ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಇದೀಗ ಶ್ರೀ ಸತ್ಯನಾರಾಯಣ ಪೂಜೆಯ ಮಹಾಮಂಗಳಾರತಿ ಹಾಗೂ ಶ್ರೀ ಅಯ್ಯಪ್ಪ ದೇವರಿಗೆ ವಿಶೇಷ ಪೂಜೆ ಮತ್ತು ಶ್ರೀ ಅಯ್ಯಪ್ಪ ವಿಳಕು ಪೂಜೆ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗಿ ಎಲ್ಲ ಭಾಗದ ಭಕ್ತರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ಸತ್ಯನಾರಾಯಣ ಪೂಜೆಯ ಮಂಗಳಾರತಿ ಆಗ್ತಾ ಇದೆ. ಹಾಗೆ ನಮ್ಮ ಇಂದಿನ ಈ ಕಾರ್ಯಕ್ರಮ ನಮ್ಮ ಮೀಡಿಯಾ 24/7 ಈ ಚಾನೆಲ್ ನಂಬರ್ 52 ಇದರಲ್ಲಿ ನೇರ ಪ್ರಸಾರ ನಡೀತಾ ಉಂಟು. ನಮ್ಮ ಇಂದಿನ ಎಲ್ಲ ಕಾರ್ಯಕ್ರಮ ಕೂಡ ಧ್ವನಿ ಮೀಡಿಯಾ 24/7 ಈ ಚಾನೆಲ್ 52 ಇದರಲ್ಲಿ
ನೇರ ಪ್ರಸಾರ ನಡೀತಾ ಉಂಟು.
ಅಯ್ಯಪ್ಪ ದೀಪೋತ್ಸವ ಮಹಾಪೂಜೆ ಅಂಚನೆ ಪ್ರಸಾದ ಮಂದಿರಗಳನ್ನು ಎದುರುಭಾಗದಲ್ಲಿ ನಡೆದುಕೊಂಡು ಭಗವನ್ ಭಜನೆ ಸಾರಾಂಶ ಬರ್ತದೆ ತೀರ್ಥ ಪ್ರಸಾದನೆ ಸ್ವೀಕಾರ ಮಾಡಿಕೊಂಡು ಅಂಚನೆ ತೀರ್ಥ ಪ್ರಸಾದ ಸ್ವೀಕಾರ ಮಾಡಿದ ಭಕ್ತರೇ ನೇರ ಭೋಜನದಲ್ಲಿ ಶ್ರೀದೇವರನ ಅನ್ನಪ್ರಸಾದ ಭೋಜನ ನಡೆಸಿಕೊಂಡು ಈ ಕಾರ್ಯಕ್ರಮವನ್ನು ಭಾಗವಹಿಸಿ ಶ್ರೀ ಅಯ್ಯಪ್ಪ ದೇವರನ ದೀಪೋತ್ಸವದ ಮತ್ತು 6 ಗಂಟೆಗೆ ಕನಕಪಾಡಿ ಮಹಾವಿಷ್ಣು ಕ್ಷೇತ್ರಗಳು ವಿಶೇಷವಾದ ಪಾಲಕರು ಮೆರವಣಿಗೆ ಚೈತ್ರರು ಆಗಮಿಸಿಕೊಂಡು ಕಾರ್ಯಕ್ರಮದ ಈ ಒಂದು ಹೆಚ್ಚಿನ ಭಗವದ್ ಭಕ್ತರು ಭಾಗವಹಿಸಿದೆ ಶ್ರೀ ಅಯ್ಯಪ್ಪ ದೇವರನ್ನ ಕೃತಿಗೆ ಪಾತ್ರವಾಗುವುದು ಕೇಂದ್ರವಲ್ಲ ತೀರ್ಥಪ್ರಸಾದ ದೀಪೋತ್ಸವ ಭಾಗದಲ್ಲಿ ಶ್ರಾವಣಾದ ಭಕ್ತಿಗೆ ತೀರ್ಥಪ್ರಸಾದನ ಸ್ವೀಕಾರ ಮಾಡಿಕೊಳ್ಳುವುದು ಕೇಂದ್ರವಲ್ಲ ವೇದ ಸಮಾಧಾನವಾದ ಭಕ್ತಿಗೆ ತೀರ್ಥಪ್ರಸಾದನ ಸ್ವೀಕಾರ ಮಾಡಿಕೊಳ್ಳುವುದು ಕೇಂದ್ರವಲ್ಲ ಇದು 26ನೇ ವಾರ್ಷಿಕೋತ್ಸವಾಂಗದ ಮುಂಜಾನೆ ಸಹಿತ ಅಯ್ಯಪ್ಪ ದೀಪೋತ್ಸವದ ಪುಣ್ಯ ದಿನ ಕರಿನಾಡ 2 ವರ್ಷದಂದು ಅಯ್ಯಪ್ಪ ದೀಪೋತ್ಸವ ಈ ಕ್ಷೇತ್ರಗಳು ಬಹು ವಿಜೃಂಭಣೆಯಲ್ಲಿ ನಡೆಯುತ್ತದೆ. ಅದೇ ಪ್ರಕಾರ 2 ವರ್ಷದ ಈ ಸಮಯದಲ್ಲಿ ಜನರು ಬಹು ವಿಜೃಂಭಣೆಯಲ್ಲಿ ಕ್ಷೇತ್ರ ನಡೆಸಲು ಅಯ್ಯಪ್ಪ ದೀಪೋತ್ಸವ ನಡೆಯುತ್ತಿರುವುದು ಬೆಳಗ್ಗೆ 6 ಗಂಟೆಗೆ ಕನಕಪಾಡಿ ಮಹಾವಿಷ್ಣು ಕ್ಷೇತ್ರಗಳು ವಿಶೇಷವಾದ ಪಾಲಕರು ಮೆರವಣಿಗೆ ಕ್ಷೇತ್ರಗಳು ಬರೆಯುವುದು ಇವೆಲ್ಲ ಪಾಲಕರು ಮೆರವಣಿಗೆ ಘೋಷಯಾತ್ರೆ ಈ ಊರಿನ ಸಜ್ಜನ ಬಾಂಧವರು ಕ್ಲಬ್ಗಳು ಸಂಘ ಸಂಸ್ಥೆಗಳು ಈ ಕಾರ್ಯಕ್ರಮಗಳು ಭಾಗವಹಿಸಲು ಕಾರ್ಯಕ್ರಮ ಪಾಲಕರು ಮೆರವಣಿಗೆ ಯಶಸ್ವಿಯಾಗಿ ಅಂಚನೆ ಈ ಅಯ್ಯಪ್ಪ ದೀಪೋತ್ಸವದ ಯಶಸ್ವಿಗೊಳಿಸಿದ ಆರ್ಥಿಕವಾದ ಸಹಾಯ ಹೊಂದಿದ ಕೌಂಟರ್ಗಳು ಕೊಡುಗು ರಸೀದಿ ಮಾಡ್ತದೆ ಕಾರ್ಯಕ್ರಮದೊಟ್ಟಿಗೆ ಕೈಗೊಳ್ಳಿ ಕೌಂಟರ್ ಮಾಡೋದು ಅಂಚನೆ ಕಾರ್ಯಕ್ರಮದ ಯಶಸ್ವಿಗೊಳಿಸಿದ ಆಕರ್ಷಿಸಿದ ಇದನ್ನ ಭಗವಂತನಿಗೆ ಅದಕ್ಕೆ ಅಭಿಷೇಕಿಸಿದ ಬಂದರೆ ಅದೃಷ್ಟವನ್ನು ಪರೀಕ್ಷೆ ಮಾಡಿ ಕಾರ್ಯಕ್ರಮದ ಯಶಸ್ವಿಯಾಗಿ ಮಾಡಲು ಇದನ್ನೊಂದು ಸರ್ಕಾರಗಳು ಮಾಡಲಾಗಿ 7,000 ರೂಪಾಯಿಗಳ ಅಂಚನೆ ಆಕರ್ಷಕವಾಗಿ 2,000 ರೂಪಾಯಿಗಳ 5 ಭಗವದ್ಗೀತೆ ಮನೆಗೆ ನಕಲಿ ಭಕ್ತರಿಗೆ ಆದೇಶ ಪರೀಕ್ಷೆ ಮಾಡ್ತಾರೆ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಈ ಮೂಲಕ ವ್ಯಕ್ತಪಡಿಸಿದ್ದಾರೆ. ಅನ್ನಪ್ರಸಾದ ಭೋಜನ ಪ್ರಶಿಷ್ಟಗಳು ನಡೆಸಿಕೊಂಡು ಅಂಚನೆ ಮುದುಗಾಡಿ ಸ್ವಾಮಿಯ ಕೈಗೆ ಮಂದಿರದ ಮುಂಭಾಗದ ಪಾಂಡಿನ ಸ್ವಾಮಿಯಾದ ವಸ್ತುವಿಗೆ ಅನ್ನಪ್ರಸಾದ ನಡೆಬರಲಿ ಅಂಚನೆ ಬ್ರಾಹ್ಮಣ
ಶ್ರೀಗಳ ಭಕ್ತರ ಎಡಭಾಗದ ಕಟ್ಟಡಗಳು ಅನ್ನಪ್ರಸಾದನ ಕಡಪೆರಳು ಮಾತೆಲ್ಲ ಸಭೆಯಲ್ಲಿ ಅನ್ನಪ್ರಸಾದ ಸ್ವೀಕಾರ ಮಾಡ್ತಾರೆ. ಶ್ರೀ ಅಯ್ಯಪ್ಪ ದೇವರ ಕೃಪೆಗೆ ಮತ್ತೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಕೃಪೆಗೆ ಪಾತ್ರವನ್ನು ಪಡೆದು ದೇವರುಗಳು ಆತ್ಮೀಯ ಭಗವಂತನಿಗೆ ಪಟ್ಟಶ್ರೀ ಅಯ್ಯಪ್ಪ ಭಜನಾ ಮಂದಿರದ 22ನೇ ವಾರ್ಷಿಕೋತ್ಸವ ಇದೇ ರೀತಿ ವಿಶೇಷವಾಗಿ ನಡೆಯುವಂತ ಅಯ್ಯಪ್ಪ ದೀಪೋತ್ಸವದ ಈ ಪುಣ್ಯ ದಿನದಂದು ಕ್ಷೇತ್ರಕ್ಕೆ ಆಗಮಿಸಿದ್ದ ಈ ಊರಿನ ಅಧಿಕಾರಿಗಳ ಸಜ್ಜನ ಬಾಂಧವರಿಗೆ ಹಿರಿಯಾಸು ಗಣ್ಯರಿಗೆ ಒಂದೇ ಮಾತ್ರದಲ್ಲಿ ಸ್ವಾಗತವನ್ನು ನಾವು ಕೋರುತ್ತಾ ಇದ್ದೇವೆ. ಇದರ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಶ್ರೀದೇವರಿಗೆ ಭಸ್ಮಾಸೆಯಾಗಿ ಮಹಾಮಂಗಳಾರತಿ ಅಯ್ಯಪ್ಪನಿಗೆ ವಿಶೇಷವಾದಂಥ ಅಯ್ಯಪ್ಪ ದೀಪೋತ್ಸವದ 5 ವ್ರತಪೂಜೆ ಅತ್ಯಂತ ಪೂಜ ನಡೆಯುವಂತಹ ಸಮಯ ಸೇರಿದಂಥ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಕೋರಿಕೊಳ್ಳುತ್ತೇವೆ. ಅದೇ ರೀತಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿದ ಭಗವಂತನಿಗೆ ಅನ್ನಪ್ರಸಾದ ಭೋಜನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಮಂದಿರದ ಹೊರಗಡೆ ಆವರಣದಿಂದ ಹೊರಗಡೆಯಾಗಿದ್ದಂಥ ಚಪ್ಪರದ ಅಡಿಯಲ್ಲಿ ಭವ್ಯ ಸಿಸ್ಟಮ್ನಲ್ಲಿ ಅನ್ನದ ಪ್ರಸಾದ ನಡೆಯಲಿದೆ. ಅದೇ ರೀತಿ ಬಸವರಾಜ ಸ್ವಾಮಿಗಳಿಗೆ ಮಂದಿರದ ಮುಂಭಾಗದಲ್ಲಿ ಅಭಿಷೇಕವಾದಂಥ ಸಮೀಪದಲ್ಲಿ ಅನ್ನಪ್ರಸಾದ ಭೋಜನ ನಡೆಯಲಿದೆ. ಅದೇ ರೀತಿ ಮಂದಿರದ ಹೊರಭಾಗದ ಕಟ್ಟಡದಲ್ಲಿ ಅನ್ನಪ್ರಸಾದ ಭೋಜನ ನಡೆಯಲಿದೆ. ಭಕ್ತರು ಭಕ್ತರು ಅನ್ನಪ್ರಸಾದವನ್ನು ಸ್ವೀಕರಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ಸಾಯಂಕಾಲ 6 ಗಂಟೆಗೆ ಶ್ರೀದೇವರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ
ಶ್ರೀ ಅಯ್ಯಪ್ಪ ಭಜನಾ ಮಂದಿರದ ದೀಪೋತ್ಸವದ ಅಂಚನೆ ವಾರ್ಷಿಕ ಉತ್ಸವದ ಶ್ರೀದೇವರನ ಸತ್ಯನಾರಾಯಣ ದೇವರ ಮಹಾಮಂಗಳಾರತಿ ಕರೆದು ಅಯ್ಯಪ್ಪ ದೇವರಿಗೆ ವಿಶೇಷ ವಾಣಿಜ್ಯ ಭಸ್ಮಾರ್ಚನೆ ಅಂಚನೆ ಮಹಾಮಂಗಳಾರತಿ ಕರೆದು ತೀರ್ಥ ಪ್ರಸಾದ ನಡೆದುಕೊಂಡು ಅಂಚನೆ ಇಳಿತ ದೀಪೋತ್ಸವದ ವಿಶೇಷ ವಾಣಿಜ್ಯ ಸೇವೆ ಅಯ್ಯಪ್ಪ ತಿರುಳಕದ ಅಯ್ಯಪ್ಪ ಪೂಜೆ ನಡೆದುಕೊಂಡು ಅಂಚನೆ ಅನ್ನಪ್ರಸಾದ ಭೋಜನ ನಡೆದುಕೊಂಡು ಭಗವತ್ ಭಕ್ತರು ಅನ್ನಪ್ರಸಾದ ಭೋಜನ ಸ್ವೀಕಾರ ಮಾಡಿನ ಭಗವತ್ ಭಕ್ತರನ್ನ ಗಮನವು ಕೇರಳ ನೂಕು ನುಗ್ಗಲು ಮಾನ್ಪಂದೆ ಸಾಲಾದ ಬರ್ತದೆ ಸಮಾಧಾನವಾದ ಬರ್ತದೆ ಅನ್ನಪ್ರಸಾದ ಭೋಜನ ಸ್ವೀಕಾರ ಮಾಡಿಕೊಂಡது ಕೇಳೊಂದಿಲ್ಲ ಅಂಚನೆ ಋತುಧಾರಿ ಸ್ವಾಮಿಗಳಿಗೆ ಅನ್ನಪ್ರಸಾದ ಭೋಜನ ಮಂದಿರದ ಎದುರು ಭಾಗದ ಪಾಡಿನ ಸಾಮ್ಯಾನದ ಉಲೈ ನಡೆಪಿರೋದು ಸಾಮ್ಯಾನದ ರೀತಿ ಅನ್ನಪ್ರಸಾದ ಭೋಜನ ನಡೆಪಿರೋದು ಅಂಚನೆ ಸಾರ್ವಜನಿಕರಿಗೆ ಭಗವತ್ ಭಕ್ತರಿಗೆ ಅವಳು ಮಂದಿರದ ಕಂಪೌಂಡ್ ಬೆಲೆಪಾಡಿನ ಸಾಮ್ಯಾನದ ರೀತಿ ಬಫೆ ಸಿಸ್ಟಮ್ ಅನ್ನಪ್ರಸಾದ ಭೋಜನ ನಡೆಪಿರುಂಡು ಏರಾಳ ಕುಲ್ಲದೆ ಮನಸ್ಸು ಅನ್ನಪ್ರಸಾದ ಭೋಜನ ಮಾಡ್ಕೊಂಡು ಬಂದಿದ್ದ ಒಂದು ಅರ್ಧ ಗಂಟೆ ಲೇಟ್ ಆವು ಮಂದಿರದ ಎದುರು ಭಾಗದ ಕಟ್ಟಡಗಳು ಕುಲ್ಲುದು ಮನಸ್ಸು ಮಾಡ್ಕೊಂಡ ಅನ್ನಪ್ರಸಾದ ಭೋಜನ ಸ್ವೀಕಾರ ಮಾಡ್ಕೊಂಡ ವ್ಯವಸ್ಥೆ ಎಲ್ಲ ಉಂಟು ಭಗವತ್ ಭಕ್ತರೇ ನಮ್ಮೊಟ್ಟಿಗೆ ಸಹಕರಿಸಿದೆ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡು ಬಂದಿದೆ ಕೇಳೋದಿಲ್ಲ ಅಂಚನೆ సేవాకర్తరాయించిన శ్రీయుత కృష్ణ నాయక్ సికే కుండాపు ఒక కుటుంబస్థులు కుండాపు ಅಕಲ ಪರಕ್ಕೆದ ಯಕ್ಷಗಾನ ಬಾರಾಟಾದಪುಡು ಈ ಕಾರ್ಯಕ್ರಮಗಳ ಭಗವತ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಪಡೆದಕ್ಕೇನೊಂದಿಲ್ಲ ಅಂಚನೆ ಬಯ್ಯಗೆ 6 ಗಂಟೆಗೆ ಕನಕಪ್ಪಾಡಿ ಮಹಾವಿಷ್ಣು ಕ್ಷೇತ್ರದ ಶ್ರೀದೇವರನ ವಿಶೇಷವಾದಂಚಿನ ಪಾಲಕೊಂಬ ಮೆರವಣಿಗೆ ಶ್ರೀ ಕ್ಷೇತ್ರಗೂ ಆಗಮಿಸಿಕೊಂಡು ಭಗವತ್ ಭಕ್ತರು ಆ ಕಾರ್ಯಕ್ರಮಗಳ ಭಾಗವಹಿಸಿದ್ದು ಅಯ್ಯಪ್ಪ ದೇವರನ ಕೃಪೆಗೆ ಪಾತ್ರವಾಡು ಬಂದದು ಕೇನೊಂದಿಲ್ಲ ಭಗವತ್ ಭಕ್ತರನ್ನ ಗಮನವು ಏರಾನ್ನ ಇಲ್ಲ ಜೋಕುಲ್ನ ಕಾರ್ದ ಒಂದು ಚೈನ್ ಬೋರ್ದಿತ್ತಿಂದ ಅವು ಕೌಂಟರ್ ಉಂಡು ಜೋಕುಲ್ನ ಕಾರಡ್ ಪಾಡ್ನಂಚಿನ ಚೈನ್ ಬೋರ್ದಿತ್ತಿಂದ ಅವು ಕೌಂಟರ್ ಉಂಡು ಕೌಂಟರ್ ಬತ್ತಿದ್ದು ಗುರುತ ಕಂಡದು ದಿಗಂದು ಬೋರ್ಡ್ ಏನೊಂದಿಲ್ಲ ಕಾರ್ದ ಬುಳ್ಳಿದ ಗೆಜ್ಜೆ ಎರ್ನಾಳ ಜೋಕುಲ್ನ ಕಾರ್ಡ್ ಎತ್ತಿನ ಇಜ್ಜನಾಂಡ ಅಕ್ಲು ಬರ್ತದೆ ಕಳೆದ ಹೋಯ್ತಿಲ್ಲ ಅಕ್ಲು ಬರ್ತದೆ ಕೌಂಟರ್ ವಿಚಾರ ಮಾಡ್ಕೊಳ್ಳಿ ಅಂಚನೆ ಸೇವೆ ಕೊರ್ನಂಚಿನ ಶ್ರೀ ಅಯ್ಯಪ್ಪ ದೇವರಿಗೆ ಅಂಚನೆ ಸತ್ಯನಾರಾಯಣ ದೇವರಿಗೆ ಸೇವೆ ಕೊರ್ನಂಚಿನ ರಸೀದಿ ಇತ್ತಿನ ಕೌಂಟರ್ ಪ್ರಸಾದ ಉಂಡು ಭಗವತ್ ಭಕ್ತರು ಆ ಪ್ರಸಾದ ಚೀಟ ತೂಪಾದ ರಸೀದಿನ ತೂಪಾದ ಪ್ರಸಾದನ ಸ್ವೀಕಾರ ಮಾಡ್ಬಿಟ್ಟು ಬಣ್ಣದು ಕೇನೊಂದಿಲ್ಲ ಅಂಚನೆ ಇನ್ನಿತ ಈ ಮಲ್ಲ ಕಾರ್ಯಕ್ರಮಗಳು ಈ ಊರದ ಭಗವತ್ ಭಕ್ತರು ಕೊಡುಗೈ ದಾನಿಗಳು ತನ್ನ ತನ್ನ ಇಷ್ಟಾರ್ಥ ಧನ ಸಹಾಯ ಅಂಚನೆ ಮಲ್ಲ ಮಲ್ಲ ಮೊತ್ತನಗುರ ಕೊರುದು ಲಕ್ಷ 1,05,000 ರೂಪಾಯಿ ಅಂಚನೆ ಕೊರುದು ಊರ ಒಂತರಂಚಿನ ಮಸ್ತ್ ಜನ ಭಗವತ್ ಭಕ್ತರು ಒಳ್ಳೆರಿ ಅಕಲ್ನ
ಪ್ರತ್ಯೇಕವಾದಂಚಿನ ಪುದರ್ನ ಬನ್ಪುಜಿ ಉದಾರವಾಯಿನ ಮನಸ್ಸುಡು 1,05,000 ಇಂಚಪುರ ಕೂರುದು ನಮ್ಮೊಟ್ಟಿಗೆ ಕೈ ಜೋಡಣೆ ಮಂತ್ರಿಂಚಿನ ಮನಮಲ್ಲ ದಾನಿಗಳು ಅಕಲ್ನ ಪುದರ್ನ ಏನು ಪಣಿದ ಒಪ್ಪುಜಿ ಮಲ್ಲ ಲೀಸ್ಟ್ ಇತ್ತಿನ ಕಾರಣ ಐನು ಪಣಿದ ಒಪ್ಪುಜಿ ಅಂಚನೆ ಎಲ್ಲ ದಾನ ಮಂತ್ರಂಚಿನ ಮಾಂತ ಧನ ಸಹಾಯಲ ಆರ್ಥಿಕ ಸಹಾಯಂಚಿನ ಸಹಾಯಲ ಅಂಚನೆ ವಸ್ತು ರೂಪಡು ಕೋರ್ನಂಚಿನ ಭಗವದ್ ಭಕ್ತರಿಗೆ ಅಯ್ಯಪ್ಪ ಭಕ್ತಾದಿಗಳಿಗೆಲ್ಲ ಈ ಕಾರ್ಯಕ್ರಮದ ಅಂಗವಾದ ಪರೋಕ್ಷವಾದಲ ಪ್ರತ್ಯಕ್ಷವಾದಲ ಸಹಕರಿಸಿನ ಈ ಭಗವದ್ ಭಕ್ತರಿ ಮಾಂತ ಭಗವದ್ ಭಕ್ತರಿಗೆಲ್ಲ ವಂದನೆ ಅಭಿನಂದನೆಗಳು ಸಲ್ಲಿಸುವುದು ಅಯ್ಯಪ್ಪ ದೇವರು ನಿಖಿಗೆ ದುಂಬಲ ಇಂಚಿನ ಮಲ್ಲ ಕಾರ್ಯಕ್ರಮ ಭಾಗವಹಿಸಿದು ಧನ ಸಹಾಯ ಅಂಚನೆ ವಸ್ತು ರೂಪಣ ಕೊರ್ಪಣಂಚಿನ ಮನಸ್ಸನ್ನು ಎತ್ತಾವಡೆ ಆ ಭಾಗ್ಯವನ್ನು ಎತ್ತಾಡು ಬಂದ ಅಯ್ಯಪ್ಪ ದೇವರಲ್ಲ ಅಂಚನೆ ಸತ್ಯನಾರಾಯಣ ದೇವರಲ್ಲ ಪ್ರಾರ್ಥನೆ ಮಾಡ್ತಂದಿಲ್ಲ ಅಂಚನೆ ಋತುಧಾರಿ ಸ್ವಾಮಿಗಳನ್ನ ಗಮನಗೂ ಋತುಧಾರಿ ಸ್ವಾಮಿಗಳು ಅನ್ನಪ್ರಸಾದ ಸ್ವೀಕಾರ ಮಾಡ್ತಾರೆ ಮಂದಿರದ ಮುಂಭಾಗಡು ಎದುರು ಭಾಗದ ಪಾಟ್ನ ಸಾಮಿಯಾನದ ಅಡೆಗೆ ಪೂಡು ಬಂದಿದ್ದು ಕೇಳೊಂದಿಲ್ಲ